ಎಸ್ ನಮಸ್ಕಾರ ವೀಕ್ಷಕರೇ, ಹೆಸರೇ ಹೇಳೋ ಹಾಗೆ HIV ಮತ್ತು ಏಡ್ಸ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಬೇಕಾಗಿದೆ ಮತ್ತು ನಾವು ಬೇರೆಯವರಿಗೆ ತಿಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಮತ್ತು ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಡಿಸೆಂಬರ್ 1ನೇ ತಾರೀಕು ಇದೆಯಲ್ಲ, ಇದು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಇಡೀ ಪ್ರಪಂಚದಲ್ಲಿ ಆಚರಿಸಲಾಗ್ತದೆ. ಇವತ್ತು ಡಿಸೆಂಬರ್ 1 ಅಲ್ಲ 3ನೇ ತಾರೀಕು ಆದರೂ ಕೂಡ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಒಂದಾಗಿ ಹತ್ತರೊಟ್ಟಿಗೆ ಹನ್ನೊಂದಾಗಿ ಗುಂಪಲ್ ಗೋವಿಂದ ಆಗೋದು ಬೇಡ, ಒಂದು ಸ್ವಲ್ಪ ಮರ್ತು ಹೋಗೋ ಸ್ಥಿತಿನಲ್ಲಿ ಇದ್ದಾಗಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಪುಸ್ತಕ ಅಂತ ಬಂದುಬಿಟ್ರೆ ಒಂದು ಮತ್ತೆ ನೆನಪಾಗಿ ಬಿಡ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು 3ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ಇವತ್ತು ಈ ವಿಚಾರವಾಗಿ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ತೋರಿಸಿ ಅವ್ರನ್ನ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಇಲ್ಲಿ ವೈಟ್ ಶರ್ಟಲ್ಲಿ ಮಹಾಬಲೇಶ್ ಅವರು ಕೂತಿದ್ದಾರೆ. ಮಹಾಬಲೇಶ್ ಅವರು ಜಿಲ್ಲಾ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಉಡುಪಿ. ಕರೆಕ್ಟ್ ಅಲ್ಲ ಸರ್? ಇದು ಸರ್ಕಾರಿ ಸಂಸ್ಥೆ. ಓಕೆ, ನಮಸ್ಕಾರ ಮಹಾಬಲೇಶ್ ಅವರೇ. ನಮಸ್ಕಾರ. ಆಮೇಲೆ ಇಲ್ಲಿ ನನ್ನ ಪಕ್ಕದಲ್ಲಿ ಪ್ರಭಾತ್ ಕಲ್ಕೂರ ಅವರಿದ್ದಾರೆ. ಅವರು ಸಚೇತನ ಇದರ ಸಂಯೋಜಕರಾಗಿದ್ದಾರೆ. HIV ಮಕ್ಕಳ ಸಬಲೀಕರಣದ ಯೋಜನೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಡೆಯೋಣ. ಪ್ರಭಾತ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದ ಇನಿಷಿಯೇಟಿವ್ ನಿಮ್ಮದು. ನೀವು ಈ ಥರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದಾಗ ಆ್ಯಕ್ಚುಲಿ ಮನಸ್ಸಲ್ಲಿತ್ತು, ಬಟ್ ಅದು ದ ರೈಟ್ ಪರ್ಸನ್ ಕಮ್ಸ್ ಅಟ್ ದ ರೈಟ್ ಟೈಮ್. ಸೊ ಥ್ಯಾಂಕ್ ಯು, ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ನಮಸ್ಕಾರ. ಸೊ ನಾವು ಸಾಕಷ್ಟು ವಿಚಾರಗಳನ್ನು ನಾವು ಮಾತನಾಡ್ತೀವಿ ವೀಕ್ಷಕರೇ, ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗಿದೆ. ಈಗ ಈ ಕಾರ್ಯಕ್ರಮವನ್ನು 4 ಕ್ಯಾಟಗರೈಸ್ ನಾವು ಮಾಡ್ಕೊಂಡಿದ್ದೇವೆ, 4 ಕ್ಯಾಟಗರಿ ಮಾಡ್ಕೊಂಡಿದ್ದೇವೆ. ಮೊದಲನೇ ಕ್ಯಾಟಗರಿಯಲ್ಲಿ ಈ ಒಂದು ಥೀಮ್ ಬಗ್ಗೆ ಮಾತನಾಡ್ತೇವೆ. ಈ ಏಡ್ಸ್ನ ಬಗ್ಗೆ ಒಂದು ಥೀಮ್ ಇದೆ, ಏನಂತಂದರೆ ಗೆಟ್ಟಿಂಗ್ ಟು ಝೀರೋ ಅಂತ. ಕರೆಕ್ಟ್ ಅಲ್ಲ ಸರ್? ಗೆಟ್ಟಿಂಗ್ ಟು ಝೀರೋ ಅಂತ. ಸೊ ನನ್ನ ಮೊದಲನೇ ಪ್ರಶ್ನೆ, ಸೋಂಕು ಅಂತ ಮಾತಾಡ್ತೇವೆ. ಸೋಂಕು ಅಂದರೆ ಏನು ಸರ್? HIV ಅಂದರೆ ಸೋಂಕೇನಪ್ಪ ಅಂತಂದರೆ ಇದು ವಾಸಿಯಾಗುವಂಥ ಕಾಯಿಲೆ ಇಲ್ಲ, ಅಂದರೆ ಮನುಷ್ಯನ ದೇಹದಲ್ಲಿ ಯಾವಾಗಲೂ ಅದು ಜೀವನ ಪರ್ಯಂತ ಇರುವಂಥ ಒಂದು ಕಾಯಿಲೆಗೆ ನಾವು ಸೋಂಕಂತ ಹೇಳ್ಬೋದು, ತಿಳಿಸ್ಬೋದು. ಓಹೋ, ಸರಿ ಮಾಡೋದಕ್ಕೆ ಆಗೋದೇ ಇಲ್ಲ? ಸರಿ ಮಾಡೋಕ್ಕಾಗಲ್ಲ. ಓಕೆ. ಒಂದ್ಸಲ ದೇಹಕ್ಕೆ ಇಫೆಕ್ಟ್ ಆದಮೇಲೆ ಆ ಕಾಯಿಲೆ ಅಂದರೆ ಸೋಂಕು ನಮ್ಮ ದೇಹಕ್ಕೆ ಒಂದ್ಸಲ ಮನುಷ್ಯನ ದೇಹದೊಳಗೆ ಸೇರ್ಕೊಂಡ್ರೆ ಅದನ್ನ ಕಾಯಿಲೆನ ಹೋಗಲಾಡಿಸ್ಲಿಕ್ಕೆ ಆಗಲ್ಲ, ಅದನ್ನ ಹತೋಟಿಯಲ್ಲಿ ಇಡ್ಬೋದು. ಅದಕ್ಕೆ ನಾವು ಸೋಂಕು ಅಂತ ಹೇಳಲಿಕ್ಕೆ ಹೇಳ್ಬೋದು. ಓಕೆ ಓಕೆ ಓಕೆ. ಪ್ರಭಾತ್ ಅವರೇ, HIV ಅಂದರೆ ಏನಾಗಾದ್ರೆ? HIV ಅಂದರೆ ಎಕ್ಸ್ಪಾನ್ಷನ್ ಆಫ್ ದಿ HIV ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಹ್ಯೂಮನ್ ಅಂದರೆ ಮನುಷ್ಯ, ಮಾನವ. ಓಕೆ. ಇಮ್ಯುನೋ ಡೆಫಿಷಿಯನ್ಸಿ ಅಂದರೆ ಮಾನವನಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ವೈರಸ್ ಅಂದರೆ ವೈರಾಣು, ಸೂಕ್ಷ್ಮಾಣುಜೀವಿಗಳಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಹಲವಾರು ವಿಧಗಳು ಬರ್ತವೆ ವೈರಸ್. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಈ ವೈರಾಣು ಮನುಷ್ಯರಲ್ಲಿ ಮಾತ್ರ ಕಂಡು ಬರುವಂಥದ್ದು. ಇದು ಬಂದರೆ ಏನಾಗುತ್ತೆ, ಮನುಷ್ಯನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದು ಯಾವ ರೀತಿಯಾದ ಸೂಕ್ಷ್ಮಾಣುಜೀವಿ? ಇದು ವೈರಸ್ ಆಗಿರ್ತದೆ. ಇದು HIV. HIV ಮುಂದಿನ ಭಾಗ ಏಡ್ಸ್. HIV ಮತ್ತು ಏಡ್ಸ್ ಎರಡು ಒಂದೇ ಅಲ್ಲ, ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಂಡಿರ್ಬೇಕು. ನಾವು ಡೀಟೇಲ್ ಆಗಿ ಮಾತಾಡೋಣ. ಎಸ್, ಬಟ್ ಅಲ್ಲ, ಇನ್ನು HIV ಒಂದು ಸ್ವಲ್ಪ ಇನ್ನು ಎಲಾಬ್ರೇಟ್ ಮಾಡೋದಾದ್ರೆ ಹೇಗೆ? HIV ಇನ್ನೂ ಎಲಾಬ್ರೇಟ್ ಮಾಡ್ಬೇಕಂತೇಳಿ ಹೇಳಿದ್ರೆ, HIV ನಾವು ರೆಟ್ರೋ ವೈರಸ್ ಅಂತ ಪಾಪ್ಯುಲರ್ ಆಗಿ ಕರಿತೀವಿ, RNA ವೈರಸ್ ಅಂತ ಬಹಳ ಪಾಪ್ಯುಲರ್ ಆಗಿ ಕರಿತೀವಿ. ಯಾಕೆ ಇದನ್ನ ರೆಟ್ರೋ ವೈರಸ್, RNA ವೈರಸ್ ಅಂತ ಕರಿತೇವೆ ಅಂದ್ರೆ, ಸಾಮಾನ್ಯವಾಗಿ ಅವಿನಾಶ್ ಅವ್ರು ಇಷ್ಟು ಹೈಟ್ ಇರಬೇಕು, ಕಣ್ಣು ಚೆನ್ನಾಗಿ ಹೀಗಿರಬೇಕು, ಕಾಂಪ್ಲೆಕ್ಷನ್ ಇದಿರಬೇಕು ಅಂತ ಸಾಮಾನ್ಯವಾಗಿ ನಿರ್ಧಾರ ಮಾಡೋದು ಯಾವುದು ಅಂತೇಳಿ ಹೇಳಿದರೆ DNA. ಆದರೆ ಈ ವೈರಾಣು ಹೇಗಿರುತ್ತಪ್ಪ ಅಂತೇಳಿ ಹೇಳಿದರೆ, ಈ ವೈರಾಣುವಲ್ಲಿ ಜೀನೋಮ್ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಲ್ಲ, ಅಂದರೆ ಅನುವಂಶವಾಗಿ ಬರುವಂಥದ್ದು ಅಂಶಗಳಿರ್ತಾವಲ್ಲ, ಅದು ಯಾವುದು ಕ್ಯಾರಿ ಮಾಡುತ್ತೆ ಅಂದರೆ RNA ಕ್ಯಾರಿ ಮಾಡುತ್ತೆ. ಸೊ RNA ಕ್ಯಾರಿ ಮಾಡೋದ್ರಿಂದ ಇದನ್ನು ನಾವು ರಿಟ್ರೋ ವೈರಸ್ ಅಥವಾ RNA ವೈರಸ್ ಅಂತ ಕರಿತೇವೆ. ಇದು ಒಂದು ಅಂಶ. ಎರಡನೇ ಭಾಗ, ಈ HIV ಅನ್ನುವಂಥದ್ದು ಮನುಷ್ಯರಲ್ಲಿ ಮಾತ್ರ ಕಂಡು ಬರುವಂಥದ್ದು, ಹಾಗೆ ಹೊರ ಪ್ರಪಂಚದಲ್ಲಿ ಜಾಸ್ತಿ ಸಮಯ ಬದುಕುವುದಿಲ್ಲ, ಕೆಲವೇ ಸೆಕೆಂಡುಗಳು. ನಿಮಗೆ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಇದ್ರೆ ಒಂದು 6 ಸೆಕೆಂಡ್ ಇರ್ಬೋದು. ತುಂಬ ಅಟ್ಮಾಸ್ಫಿಯರಲ್ಲಿ ಹ್ಯೂಮಿಡಿಟಿ ಎಲ್ಲ ಜಾಸ್ತಿ ಇದ್ರೆ 2 ಸೆಕೆಂಡ್ 1 ಸೆಕೆಂಡ್ ಒಳಗಡೆ ಇದು ಸತ್ತು ಹೋಗ್ತವೆ. ಸೊ ಹಾಗಾಗಿ ಇದು ಹೊರ ಪ್ರಪಂಚದಲ್ಲಿ ಬದುಕುವುದಿಲ್ಲ, ಮನುಷ್ಯನ ದೇಹದೊಳಗೆ ಮಾತ್ರ. ಮನುಷ್ಯನ ರಕ್ತದಲ್ಲಿ, ಇನ್ನು ನಾವು ಆಮ್ನಿಯಾಟಿಕ್ ಫ್ಲೂಯಿಡ್ಸ್ ಅಂತ ಕರಿತೇವೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ಸ್ ಅಂತ ಕರಿತೇವೆ, ಇವುಗಳಲ್ಲೆಲ್ಲ ಇದು ಕಂಡು ಬರುವಂಥದ್ದು ಒಂದು ವೈರಾಣು ಆಗಿರ್ತದೆ. ಇದು HIV. ಓಕೆ ವೀಕ್ಷಕರು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಆಲೋಚನೆ ಮಾಡೋದಕ್ಕಿಂತ ತಿಳ್ಕೋಬೇಕಾಗಿದೆ ಬೇಸಿಕ್ಲಿ. ಸೊ ಇವರಿಬ್ಬರು ಪ್ರಶ್ನೆಗಳು ಕೂಡ ಅದೇ ಥರ ಇದೆ. ಸೊ ನೀವು ತಪ್ಪದೇ ಇಡೀ ಕಾರ್ಯಕ್ರಮವನ್ನು ನೋಡಬೇಕು. ಸೊ ನಾನು ಮಹಾಬಲೇಶ್ವರ ಅವರಿಗೆ ಬರ್ತೇನೆ. ಈಗ ಸೋಂಕಿನ ಬಗ್ಗೆ ಹೇಳಿದ್ರಿ, ಸೋಂಕು ಬರೋದು ಹೇಗೆ ಅಂತ ಸರ್? ಅಂದರೆ ಸರ್, ಇದು HIV ಅನ್ನುವಂಥ ಸೋಂಕು
ಪ್ರಮುಖವಾಗಿ 4 ವಿಧಾನಗಳಿಂದ ಬರುತ್ತೆ. ಅಂದ್ರೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಒಂದು. ಸೊ ಎರಡನೇದೇನಪ್ಪ ಅಂದ್ರೆ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್, ಅಂದ್ರೆ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ ಅಂದ್ರೆ ಸೋಂಕಿತ ಬ್ಲಡ್ ರಕ್ತವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಪಡ್ಕೊಳ್ಳೋದು. ಅಂದ್ರೆ HIV ಪರೀಕ್ಷೆ ಮಾಡಿಸಿದ ಬ್ಲಡ್ ಅನ್ನ ಮತ್ತೊಬ್ರು ಪಡ್ಕೊಂಡ್ರೆ, ಆನಂತರ HIV ಸೋಂಕಿತ ತಂದೆ ತಾಯಿಗೆ ಹುಟ್ಟಿದ ಮಗುಗೆ ಇರ್ಬೋದು. ಹಾಗೇನೆ ಸೂಜಿ ಮತ್ತು ಸಂಸ್ಕರಿಸದೇ ಇರುವಂತ ಸೂಜಿ ಮತ್ತೆ ಸಿರಂಜಿಸ್ಗಳಿಂದ ಈ ಕಾಯಿಲೆ ಒಬ್ಬರಿಂದ ಮತ್ತೊಬ್ಬರಿಗೆ ಬರುತ್ತೆ. ಅಂದ್ರೆ ಈ 4 ವಿಧಾನಗಳಿಂದ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಈ ಕಾಯಿಲೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಧ್ಯತೆಗಳಿದೆ. ಸೊ ಇದರಲ್ಲಿ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಳುವ ಹಾಗೆ ಸುಮಾರು 85%, 85% ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಈ ಕಾಯಿಲೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ನಮ್ಮ ಇದರಲ್ಲಿ. 85% ಅಂದ್ರೆ ಮೇಜರ್ ಅದೇ ಆಕ್ಯುಪೈ ಮಾಡಾಯ್ತು ಈಗ. ಓಕೆ, ಎಸ್. ನೋಡಿ ವೀಕ್ಷಕರೇ, ಸೋಂಕು ಹೇಗೆ ಬರ್ತದೆ ಅಂತ ತಿಳ್ಕೊಂಡ್ರಿ. 4 ಕಾರಣಗಳಿಂದ ಬರ್ತದೆ, ಅದೇನು ಅಂತ ನೀವು ಹೇಳಿದ್ರಿ. ಪ್ರಭಾತ್ ಅವರೇ, ಈಗ ಏಡ್ಸ್ ಅಂದ್ರೆ ಏನು? ವಾಟ್ ಈಸ್ ಏಡ್ಸ್? ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ನಾವು ಶಾಲೆಯಲ್ಲಿ ಸೈನ್ಸ್ ದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದು ಬಿಟ್ರೆ ಮತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಕ್ವೈರ್ಡ್ ಅಂದ್ರೆ ಅರ್ಜಿತ, ಇದು ಅನುವಂಶವಾಗಿ ಬರುವಂತದ್ದಲ್ಲ. ಈಗ ಮಧುಮೇಹ ರೋಗ ಅಪ್ಪ ಅಮ್ಮಂಗಿದ್ರೆ 99% ಮಗುಗೆ ಬರ್ಬೋದು, ಅಪ್ಪಂಗೆ ಮಾತ್ರ ಇದ್ರೆ 75% ಮಗುಗೆ ಬರ್ಬೋದು, ರಿಲೇಟಿವ್ಸ್ ಇದ್ರೆ 50%. ಇದು ಅನುವಂಶೀಯವಾಗಿ ಬರುವಂಥದ್ದು. ರಕ್ತದೊತ್ತಡ ಕೂಡ ಹಾಗೆ ಇರ್ಬೋದು. ಆದರೆ ಇದು ಅರ್ಜಿತ. ಇವ್ರು ಹೇಳಿದ್ರಲ್ಲ, ಈ 4 ಮಾರ್ಗಗಳಿಂದ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಅನುವಂಶವಾಗಿ ಎಲ್ಲ ಬರುವ ಸಾಧ್ಯತೆ ಇಲ್ಲ. ಇದು ನಾವು ಪಡ್ಕೊಂಡಿರುವಂಥದ್ದು ಆಗಿರ್ತದೆ. ಇದನ್ನು ನಾವು ಎಕ್ವೈರ್ಡ್ ಅಂತೀವಿ. ಇಮ್ಯುನೋ ಡೆಫಿಷಿಯನ್ಸಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಆಗಿದೆ. ಇನ್ನು ಸಿಂಡ್ರೋಮ್ ಅಂದರೆ ಏನಪ್ಪ ಅಂತೇಳಿ ಹೇಳಿದರೆ ರೋಗ ಲಕ್ಷಣಗಳ ಒಂದು ಕೂಟ. ಸೊ ಇಲ್ಲಿ ರೋಗ ಲಕ್ಷಣಗಳ ಒಂದು ಕೂಟ ಅಂತೇಳಿ ಹೇಳಿದರೆ HIV ಬಂದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. HIV ಬಂದ್ರ ಕೂಡಲೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೋಗ ನಿರೋಧಕ ಶಕ್ತಿ ಹೇಗೆ ಕಡಿಮೆ ಆಗುತ್ತೆ ಅಂತೇಳಿ ಹೇಳಿದರೆ ದೇಹದಲ್ಲಿ ರಕ್ತದಲ್ಲಿ ಬಿಳಿ ರಕ್ತ ಕಣದೊಳಗಡೆ ಒಂದು ಲಿಂಫೋಸೈಟ್ಸ್ ಅಂತ ಇರುತ್ತೆ, ಅದರೊಳಗಡೆ ಒಂದು CD4 ಅಂತ ಇರುತ್ತೆ. ಸದ್ಯಕ್ಕೆ CD4 ಅಂದರೆ ತಿಳ್ಕೊಂಡಿದ್ರೆ ಸಾಕು. ಈ CD4ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈ CD4 ಯಾಕೆ ಬೇಕು? CD4 ನಿಮ್ಮ ದೇಹಕ್ಕೆ ಬರುವಂಥ ಹಲವಾರು ಆ್ಯಂಟಿಜನ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಬ್ಯಾಕ್ಟೀರಿಯಾ, ವೈರಾಣು, ಇವುಗಳನ್ನೆಲ್ಲ ರೆಕಗ್ನಿಷನ್ ಮಾಡಿ ಅವುಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಸಹಕಾರ ಮಾಡಲಿಕ್ಕೆ ನಿಮ್ಗೆ CD4 ಬೇಕು. HIV ಬಂದರೂ ಕೂಡಲೇ ಏನಾಯಿತು, CD4ಗಳ ಸಂಖ್ಯೆ ಕಡಿಮೆ ಆಗುತ್ತೆ. CD4ಗಳ ಸಂಖ್ಯೆ ಕಡಿಮೆ ಆದಾಗ ಏನಾಯಿತು, ನಮ್ಮ ದೇಹಕ್ಕೆ ಬಂದಿರುವಂತಹ ವೈರಾಣು, ಬ್ಯಾಕ್ಟೀರಿಯಾ ಇವುಗಳನ್ನು ಗುರುತಿಸಲು ವಿಫಲ ಆಗ್ತದೆ. ಅದು ವಿಫಲ ಆದಾಗ ನಮ್ಮ ದೇಹದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾಗುವಂಥ ಆ್ಯಂಟಿಬಾಡೀಸ್ ಉತ್ಪಾದನೆ ಆಗೋದಿಲ್ಲ. ಆಗ ಏನಾಯಿತು, HIV ಬಂದವನು ಹಲವಾರು ಸೋಂಕುಗಳಿಗೆ ಅವಕಾಶ ಕೊಡ್ತಾನೆ. ಇವುಗಳನ್ನು ನಾವು ಅವಕಾಶವಾದಿ ಸೋಂಕುಗಳು ಅಂತೇಳಿ ಹೇಳಿ ಕರಿತೇವೆ. ಈ ಅವಕಾಶವಾದಿ ಸೋಂಕುಗಳು ಒಂದಲ್ಲ ಎರಡಲ್ಲ ಹಲವಾರು ಬರ್ಬೋದು. ಈ ರೋಗ ಲಕ್ಷಣಗಳ ಒಂದು ಕೂಟ ಆದಾಗ ಅದನ್ನು ನಾವು ಏನು ಹೇಳ್ತೀವಿ ಅಂತೇಳಿ ಹೇಳಿದರೆ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಸಿಂಡ್ರೋಮ್ ಅಂದರೆ ಇದೆಲ್ಲ ರೋಗ ಲಕ್ಷಣಗಳ ಒಂದು ಕೂಟ ಅಂತ. ಈ HIV ಬಹಳ ಮುಖ್ಯವಾಗಿ 4 ಹಂತಗಳಲ್ಲಿ ಹೋಗುತ್ತೆ. ಮೊದಲನೇ ಹಂತ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಅಬ್ಬಬ್ಬ ಅಂದರೆ ಅವಾಗ ಲಿಂಫಡಿನೋಪತಿ ಅಂತ ನಾವು ಹೇಳ್ತೀವಿ, ಅದು ಬರ್ಬೋದು. ಲಿಂಫಡಿನೋಪತಿ ಅಂತೇಳಿ ಹೇಳಿದರೆ ಆಕ್ಸಿಲರ್ ರೀಜನ್ನಲ್ಲಿ, ನೆಕ್ ರೀಜನ್ನಲ್ಲಿ ಚಿಕ್ಕದು ಪೇಯ್ನ್ ಇರೋದಿಲ್ಲ. ಸೊ ಅಂಥದ್ದಾಗುವಂಥದ್ದನ್ನು ನೀವು ನೋಡ್ತೀರಿ. ಎರಡನೇ ಹಂತದಲ್ಲಿ ಸ್ವಲ್ಪ ತೂಕ ಕಡಿಮೆ ಆಗ್ಬೋದು. ಅದ್ರ ಜೊತೆಗೆ ನಮ್ಮಲ್ಲಿ ಸರ್ಪಸುತ್ತು ಅಂತ ಹೇಳ್ತಾರಲ್ಲ, ಗೊತ್ತಲ್ಲ? ಸೊ ಆ ಸರ್ಪಸುತ್ತು ಅದನ್ನು ನಾವು ಇಂಗ್ಲೀಷಲ್ಲಿ ಹರ್ಪಿಸ್ ಝೂಸ್ಟರ್ ಅಂತೇಳಿ ಕರಿತೀವಿ, ಅದು ಬರುವ ಸಾಧ್ಯತೆ ಇರ್ತವೆ. ಇನ್ನು ಸ್ಕಿನ್ ಇನ್ಫೆಕ್ಷನ್ಸ್ ಅಥವಾ ನೇಲ್ ಇನ್ಫೆಕ್ಷನ್ಸು ಇದೆಲ್ಲ ಆಗುವಂಥ ಸಾಧ್ಯತೆಗಳು ಎರಡನೇ ಹಂತದಲ್ಲಿ. ಆಮೇಲೆ ಬಾಯಲ್ಲಿ ಹುಣ್ಣು, ಥ್ರಶ್ ಅಂತ ನಾವು ಹೇಳ್ತೀವಿ, ಅದಾಗುವಂಥದ್ದು ಇದು ಎರಡನೇ ಹಂತ. ಇನ್ನು ಮೂರನೇ ಹಂತಕ್ಕೆ ಬಂದಾಗ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಏನಪ್ಪ ಅಂತೇಳಿ ಹೇಳಿದರೆ ಶ್ವಾಸಕೋಶ ಸಂಬಂಧಿ ಕ್ಷಯರೋಗ. ನಾವು ಜಗತ್ತಲ್ಲಿ ಕ್ಷಯರೋಗವನ್ನು ನಾವು ಮುನ್ನಡೆಸ್ತಾ ಇದ್ದೇವೆ ನಮ್ಮ ದೇಶ. ಸೊ ಹಾಗಾಗಿ ಇವರು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಕ್ಷಯರೋಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದ್ರ ಜೊತೆಗೆ 10% ಅಧಿಕವಾದ ದೇಹ ತೂಕ ಕಡಿಮೆ ಆಗ್ಬೋದು. 1 ತಿಂಗಳಿಗಿಂತ ಅಧಿಕವಾಗಿ ಅವನಿಗೆ ಭೇದಿ ಆಗುವಂಥದ್ದು ಇರ್ಬೋದು. 1 ತಿಂಗಳಿಗಿಂತ ಅಧಿಕವಾಗಿ ಜ್ವರ ಬರುವಂಥದ್ದು ಇರ್ಬೋದು. ಆಮೇಲೆ ಓರಲ್ ಕ್ಯಾಂಡಿಡಿಯಾಸಿಸ್, ಇದು ಸ್ವಲ್ಪ ಹುಣ್ಣಿಗಿಂತ ಮುಂದಿನ ಭಾಗ, ಬಾಯಿ ಭಾಗದಲ್ಲಿ ಜಾಸ್ತಿ ಹುಣ್ಣಾಗುವಂಥದ್ದು, ಇದು 3ನೇ ಹಂತ. 4ನೇ ಹಂತ ಏನಪ್ಪ ಅಂತೇಳಿ ಹೇಳಿದರೆ ವೇಸ್ಟಿಂಗ್ ಸಿಂಡ್ರೋಮ್. ತೂಕನೂ ಕಡಿಮೆ ಆಗುತ್ತೆ, ಜ್ವರನೂ 1 ತಿಂಗಳಿಗಿಂತ ಜಾಸ್ತಿ ಇರ್ಬೋದು. ತೂಕ ಕಡಿಮೆ ಆದದ್ರ ಜೊತೆಗೆ 1 ತಿಂಗಳಿಗಿಂತ ಅಧಿಕವಾಗಿ ಅವನಿಗೆ ಭೇದಿ ಬರುವಂಥದ್ದು ಇರ್ಬೋದು. ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಥವಾ ಜೀರ್ಣ ಪಚನ ಕ್ರಿಯೆಗೆ ಸಂಬಂಧಪಟ್ಟಂಥ ಕೆಲವೊಂದು ಸೋಂಕುಗಳು, ಇನ್ನು ಎಕ್ಸ್ಟ್ರಾ ಪಲ್ಮನರಿ TB ಇದೆಲ್ಲ ಬರ್ಬೋದು. ಸೊ ನಾನು ಇಲ್ಲಿ ಏನು ಹೇಳಿದೆ ಅಂದರೆ HIV ಇಂದ ಏಡ್ಸ್ಗೆ ಹೋಗುವಂಥ ಮಾರ್ಗ ನಿಮ್ಗೆ ಹೇಳಿ. ಕರೆಕ್ಟ್. ಹೌದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಸರ್, ಈಗ ಈ ಸೋಂಕೆಲ್ಲ ಬರೋದಕ್ಕೆ ಪೂರಕವಾದಂಥ ಅಂಶಗಳೆಲ್ಲ ಏನೇನು? ಸೋಂಕು ಹೇಗೆ ಬರಬಹುದು? ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಸರ್ ಇದರಲ್ಲಿ, ಸೊ ಈ ಒಂದು ಸೋಂಕೇನಿದೆ ಹೇಗೆ ನಾವು ಏನು ಮಾಡಿದ್ವಿ ಅಂದರೆ, ಇದು ಒಂದು ಈಗ ಉದಾಹರಣೆಗೆ ಈಗ ವಲಸೆ ಕಾರ್ಮಿಕರಲ್ಲಿ ಇರುವಂಥದ್ದು ಇರ್ಬೋದು, ಹಾಗೆಯೇ ಮಹಿಳಾ ಲೈಂಗಿಕ ಕಾರ್ಯಕರ್ತೆಯರು ಇರ್ಬೋದು, ಅಂದರೆ ಅದಕ್ಕೆ FSW ಫೀಮೇಲ್ ಸೆಕ್ಸ್ ವರ್ಕರ್ಸ್, ಹಾಗೆ MSM ಮೆನ್ ಸೆಕ್ಸ್ ವಿತ್ ಮೆನ್, ಸೊ ಹಾಗೆ ಹೀಗೆ ಅಂದರೆ ಈ ಒಂದು ಕಾರಣದಿಂದ ಏನಾಗುತ್ತೆ ಅಂತಂದ್ರೆ, ಇವೆಲ್ಲ ಗುಂಪುಗಳಿಂದ ಏನಾಗುತ್ತೆ ಅಂದ್ರೆ ಈ ಕಾಯಿಲೆ ಬರುವ ಈ ಮಹಾಬಲೇಶ್ ಅವರು ಹೇಳಿದ್ದಕ್ಕೆ ಸೇರಿಸಿ ಹೇಳ್ಬೇಕಂದ್ರೆ, ಈ ಪೂರಕವಾದ ಅಂಶ ಈಗ ನೀವು ಹೇಳಿದ್ರಿ 85%ಗಿಂತ ಅಧಿಕವಾಗಿ ನಮ್ಮಲ್ಲಿ HIV ಪ್ರಸರಣ ಆಗುವಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಈ ಅಸುರಕ್ಷಿತ ಲೈಂಗಿಕ ಸಂಪರ್ಕಕ್ಕೆ ಬಂದಾಗ ಇದರಲ್ಲಿ ಪೂರಕವಾಗಿರುವಂಥದ್ದು ಅಂಶಗಳನ್ನು ನೀವು ನೋಡ್ಲಿಕ್ಕೆ ಹೋದರೆ ಬಹಳ ಮುಖ್ಯವಾಗಿ ವಲಸೆ ಕಾರ್ಮಿಕರು, ಸೋಷಿಯಲ್ ಮೊಬಿಲಿಟಿ ಅಂತ ನಾವು ಕರಿತೇವೆ. ಈ ವಲಸೆಗೆ ಒಂದು ಜಾತಿ ಅಥವಾ ಜೆಂಡರ್ ಅಥವಾ ಎಲೈಟ್ ಕ್ಲಾಸ್ ಪುವರ್ ಅಂತಿಲ್ಲ, ಎಲ್ಲರೂ ವಲಸೆ ಹೋಗುವಂಥದ್ದು. ವಲಸೆ ಹೋದಾಗ ಏನಾಯ್ತು, ಫ್ಯಾಮಿಲಿಯಲ್ಲಿ ಸಿಗ್ಬೇಕಾದಂಥ ಪ್ರೀತಿ ಸಿಗದೆ ಇರ್ಬೋದು, ಏನೋ ಸಮಥಿಂಗ್ ದೇ ಆರ್ ಮಿಸ್ಸಿಂಗ್ ಅಲ್ವಾ. ಸೊ ಅದೇನಾಗುತ್ತೆ, ಈ ಹೈ ರಿಸ್ಕ್ ಬಿಹೇವಿಯರ್, ನಾವಿವಾಗ ಹೈ ರಿಸ್ಕ್ ಅಂತ ಹೇಳ್ಬಾರ್ದು, ಮೋಸ್ಟ್ ಅಡ್ರೆಸ್ಡ್ ಅಂತ ನಾವು ಹೇಳ್ಬೇಕು. ಆ ಪ್ರಾಬ್ಲಮ್ಸ್ಗಳು ಅವರೆಲ್ಲ ಅದೆಲ್ಲ ಬರುವಂಥದ್ದು. ಇದು ಒಂದು. ಎರಡನೇದು ಜೆಂಡರ್, ಮಹಿಳೆಯರು ಅಟ್ ಗ್ರೇಟರ್ ರಿಸ್ಕ್. ಯಾಕೆ ಗ್ರೇಟರ್ ರಿಸ್ಕ್ ಅಂದ್ರೆ ಅದ್ರಲ್ಲಿ 2 ರೀಸನ್ ಇದೆ. ಒಂದು, ನಮ್ಮ ದೇಶ ಅಥವಾ ಗ್ಲೋಬಲಿ ನೀವು ನೋಡಿದ್ರೆ ಸಾಮಾನ್ಯವಾಗಿ ಇದು ಪುರುಷ ಪ್ರಧಾನ ಸಮಾಜ. ಮಹಿಳೆಗೆ ಸುಮಾರು ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರ್ತವೆ. ಆಮೇಲೆ ದೇ ಆರ್ ನಾಟ್ ಎಂಪವರ್ಡ್. ನಾವು ತುಂಬಾ ವುಮನ್ ಎಂಪವರ್ಮೆಂಟ್ ಅಂತ ಮಾತಾಡಿದ್ರು ಸಬಲೀಕರಣ ಆಗ್ಲಿಲ್ಲ. ಇದೆಲ್ಲ ಕಾರಣಗಳು ಸಾಮಾಜಿಕವಾಗಿ HIV ಹರಡ್ಲಿಕ್ಕೆ ಪೂರಕ ಆದ್ರೆ ಜೈವಿಕ ಆಗಿ ಕೂಡ ಪೂರಕ ಆಗಿರ್ತದೆ. ಯಾಕಪ್ಪ ಅಂತೇಳಿ ಹೇಳಿದ್ರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಬೇಕಾದ್ರೆ ಮಹಿಳೆ ರೆಸಿಪಿಯೆಂಟ್ ಆಗಿರ್ತಾಳೆ. ಅಂದ್ರೆ ನೀವು ಸೆಮೆನ್ ಅಂತ ಏನ್ ಹೇಳ್ತೀರಿ, ಅದು ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮಹಿಳೆ ಜನನಾಂಗದಲ್ಲಿ ಕಲೆಕ್ಟ್ ಆಗುವಂತ. ಸೊ ಸೆಮೆನ್ ಅಲ್ಲಿ ನಾವು ಹೇಳ್ತೀವಿ ಏನಿದೆ HIV ಇದೆ ಅಂತ ಹೇಳ್ತೀವಿ. ಈಗ ಯಾರು ಗ್ರೇಟರ್ ರಿಸ್ಕ್ ಆದ್ರು, ಮಹಿಳೆ. ಒಂದು. ಎರಡನೇ ಅಂಶ ಏನಪ್ಪಾ ಅಂತೇಳಿ ಹೇಳಿದ್ರೆ, ಮಹಿಳೆಯಲ್ಲಿ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ಬೇಕಾದ್ರೆ ಯೋನಿ ಇರುತ್ತಲ್ಲ, ಲಾರ್ಜ್ ವೆಜೈನಲ್ ಮ್ಯೂಕೋಸ ಏನಾಗಿರುತ್ತೆ, ಎಕ್ಸ್ಪೋಸ್ ಆಗಿರುತ್ತೆ. ಅವಾಗ ಅದರಲ್ಲಿರುವಂತಹ ಹಲವಾರು ಸ್ರಾವ ಏನಿರ್ತಾವಲ್ಲ, ಅದು ಸೆಮೆನ್ ಜೊತೆಗೆ ಎಕ್ಸ್ಚೇಂಜ್ ಆಗಿ ಮಹಿಳೆ ಜಾಸ್ತಿ ರಿಸ್ಕ್ ಅಲ್ಲಿ ಇರ್ತವೆ. ಇದು ಎರಡನೇ ಪೂರಕವಾದ ಅಂಶ. ಇನ್ನು ಪೂರಕವಾದ ಅಂಶಗಳನ್ನ ನೀವು ಹೇಳ್ಬೇಕಂದ್ರೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್, ಅದು ಇನ್ ಡೀಟೇಲ್ ಆಗಿ ಲೇಟರ್ ನಾವು ಡಿಸ್ಕಸ್ ಮಾಡಿ. ಎಸ್ ಪ್ರಭಾತ್ ಅವರೇ, ಒಂದು ನಿಮಿಷ, ಈಗ ಒಂದು ಬ್ರೇಕ್ ಅನ್ನು ತಗೋಣ. ನಾನು ನೆಕ್ಸ್ಟ್ ಈಗಲೇ ನಾನು ಪ್ರಶ್ನೆ ಕೇಳ್ಬಿಡ್ತೇನೆ, ಆಮೇಲೆ ನೀವು ಉತ್ತರ ಕೊಡ್ಬೋದು ಮಹಾಬಲೇಶ್ ಅವರು. ಏನಂತಂದ್ರೆ, ಇದೆಲ್ಲ ತಡೆಗಟ್ಟೋದಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥ ಸ್ಕೀಮ್ಸ್ಗಳೆಲ್ಲ ಏನೇನೆಲ್ಲ ಇದೆ ಅಂತ ನೀವು ನೆಕ್ಸ್ಟ್ ಹೇಳಬೇಕು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದೊಂದು ವಿಶೇಷ ಕಾರ್ಯಕ್ರಮ. HIV ಮತ್ತು ಏಡ್ಸ್ ಬಗ್ಗೆ ನೀವು ತಿಳಿಬೇಕಾಗಿದೆ, ಅಂದ್ರೆ ನಾವೆಲ್ಲರೂ ತಿಳಿಬೇಕಾಗಿದೆ ಮತ್ತು ತಿಳಿಸಬೇಕಾಗಿದೆ. ಸೊ ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಹಾಬಲೇಶ್ ಅವರಿದ್ದಾರೆ. ಮಹಾಬಲೇಶ್ ಅವರು ಜಿಲ್ಲಾ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ ಉಡುಪಿ. ಮತ್ತು ಪ್ರಭಾತ್ ಕಲ್ಕೂರ ಅವರಿದ್ದಾರೆ, ಅವರು ಸಚೇತನ ಅನ್ನುವಂಥ ಪ್ರಾಜೆಕ್ಟ್ನ ಸಂಯೋಜಕರು. HIV ಮಕ್ಕಳ ಸಬಲೀಕರಣ ಯೋಜನೆ ಇದು. ಸೊ ಅದ್ರ ಬಗ್ಗೆ ಏನು ಅಂತ ನಾನು ಪ್ರಭಾತ್ ಅವರು, ನೀವು ಈಗ ಹೇಳ್ತೀರಾ ಇಲ್ಲ ಆಮೇಲೆ ಹೇಳ್ತೀರಾ? ಇವಾಗಲೇ ಹೇಳ್ತೀರಾ. ಬಟ್ ಒಂದು ನಿಮಿಷ, ಮಹಾಬಲೇಶ್ ಅವರು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಹೇಳಿಬಿಡಿ ಸರ್. ಈ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ಡೆಫಿನೆಟ್ಲಿ ನಾವು ತಿಳ್ಕೋಬೇಕು, ಬಟ್ ಮುಖ್ಯ ಅಂಶ ಎಲ್ಲ ಇರೋದೇ ನಮ್ಮ ಕೈಯಲ್ಲಿ, ಅದನ್ನ ಬಾರದೆ ಹಾಗೆ ತಡೆಗಟ್ಕೊಳ್ಳೋದಕ್ಕೆ. ಕರೆಕ್ಟ್ ಅಲ್ವಾ? ಏನೇನು ಸ್ಕೀಮ್ಸ್ ಇದೆ ಹೇಳಿ ಸರ್. ಸರ್, ಏನಪ್ಪ ಅಂತಂದ್ರೆ, ಈ HIV ಅನ್ನುವಂಥದ್ದು 1981ರಲ್ಲಿ ಬಂತು. ಸೊ 84 ಆನಂತರ 87ರಲ್ಲಿ ನಮ್ಮ ದೇಶಕ್ಕೆ ಬಂದಾಗ, ಸೊ ಏನಪ್ಪ ಅಂತಂದ್ರೆ 87ರಿಂದ ಅದು 99ರವರೆಗೆ ಓನ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾತ್ರ ಹಮ್ಮಿಕೊಳ್ಳಕಾಯ್ತು. ಇದ್ರಲ್ಲಿ ಏನಪ್ಪಾ ಅಂದ್ರೆ, ಇದು ದೇಶ ಮಟ್ಟದಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತಿದೆ, NACO ಅಂತಿದೆ. ಸೊ NACOದ ಅಂಡರ್ ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಸಹಿತ, ಈಗ ಉದಾಹರಣೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಸಹಯೋಗದಲ್ಲಿ ಸೊ ಈ ಒಂದು HIV ಮತ್ತೆ ಏಡ್ಸ್ ಅನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ವೀಕ್ಷಕರ, ಈ ನೀವು ಫೋಟೋಸ್ ಎಲ್ಲ ಏನ್ ನೋಡ್ತಾ ಇದ್ದೀರಿ, ಇದು ಗವರ್ಮೆಂಟ್ ಸ್ಕೀಮ್ಸ್ ಎಲ್ಲ ಇಂಪ್ಲಿಮೆಂಟ್ ಆದಂತಹ ಒಂದಷ್ಟು ಫೋಟೋಗ್ರಾಫ್ಸು ಮತ್ತು ಪ್ರೂಫ್ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಾಕಷ್ಟು ಕಾರ್ಯಕ್ರಮಗಳು ಮೊನ್ನೆ ಡಿಸೆಂಬರ್ 1ನೇ ತಾರೀಕಿಗೆ ಬೇರೆ ಬೇರೆ ಕಡೆನೆಲ್ಲ ಆಗಿತ್ತು ಜಿಲ್ಲೆಯಾದ್ಯಂತ. ಆ ಫೋಟೋಗ್ರಾಫ್ಸ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಸರ್. ನೀವು ಮುಂದುವರಿಸಿ ಹೇಳಿ ಸರ್. ಸೊ ಏನಪ್ಪ ಅಂತಂದ್ರೆ, ಈ ಕಾಯಿಲೆಯನ್ನು
ನಿರ್ಮೂಲನೆ ಮಾಡಲಿಕ್ಕೆ ಸೊ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಸೊ ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ICTC ಸೆಂಟರ್ಗಳಂತ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ಗಳಂತ, ಅಂದ್ರೆ ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರಗಳಂತ. ಸೊ ಇದನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ಬೋದು, ತಾಲೂಕು ಆಸ್ಪತ್ರೆಯಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ HIV ಬಗ್ಗೆ ಮಾಹಿತಿಯನ್ನು ಒದಗಿಸುವಂಥದ್ದು ಮತ್ತೆ HIV ಪರೀಕ್ಷೆಯನ್ನು ಮಾಡಿಸುವಂಥದ್ದು ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಿದ್ದೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಉಚಿತವಾಗಿ ಸೇವೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಸೊ ನುರಿತ ಒಬ್ಬ ಆಪ್ತ ಸಮಾಲೋಚಕರು ಇರ್ತಾರೆ, ಸೊ ಹಾಗೇನೆ ಒಬ್ಬ ಪ್ರಯೋಗಶಾಲಾ ತಂತ್ರಜ್ಞರು ಇರ್ತಾರೆ. ಸೊ ಅವರಿಗೆ HIV ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಮತ್ತೆ HIV ಅನ್ನ ಟೆಸ್ಟ್ ಮಾಡಿಸುವಂಥದ್ದು ವ್ಯವಸ್ಥೆ ಅಲ್ಲಿ ಆಗ್ತಾ ಇದೆ. ಸೊ ಒಂದ್ ವೇಳೆ ಇಟ್ಟು ತೊಂದರೆಗಳು ಏನಾದ್ರೂ ಕಂಡು ಬಂತು ಅಂತಾದ್ರೆ ಅವರನ್ನ ಮುಂದಿನ ಚಿಕಿತ್ಸೆಗೆ ART ಕೇಂದ್ರಗಳಂತಿದೆ, ಅಂದ್ರೆ ಆಂಟಿ ರಿಟ್ರೋವೈರಲ್ ಥೆರಪಿ ಅಂದ್ರೆ HIV ಸೋಂಕು ಹೊಂದಿದಂತ ವ್ಯಕ್ತಿಗಳಿಗೆ ಸೊ ಈ ART ಕೇಂದ್ರಗಳಿಗೆ ಅವ್ರಿಗೆ ನಾವು ART ಕೇಂದ್ರಕ್ಕೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ART ಕೇಂದ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೀ ART ರಿಜಿಸ್ಟ್ರೇಷನ್ ಮಾಡ್ತೀವಿ. ಸೊ ಅಲ್ಲಿ CD4 ಟೆಸ್ಟ್ ಅನ್ನ ಮಾಡ್ತೀವಿ. CD4 ಟೆಸ್ಟ್ 350ಕ್ಕಿಂತ ಅರ್ಥಿಗಳಿಗೆ ಕಡಿಮೆ ಇತ್ತು ಅಂತಂದ್ರೆ ಸೊ ಅವರಿಗೆ ART ಟ್ರೀಟ್ಮೆಂಟಿನ ಅಗತ್ಯತೆ ಇರುತ್ತೆ. ಸೊ ಆವಾಗ ನಾವೇನ್ ಮಾಡ್ತೀವಿ, ಆ ಅರ್ಥಿಗಳಿಗೆ ART ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಈ ವ್ಯವಸ್ಥೆನೂ ನಮ್ಮಲ್ಲಿದೆ. ಸೊ ಹಾಗೇನೆ ಲಿಂಕ್ ART ಕೇಂದ್ರಗಳಂತ ಮಾಡಿದ್ವಿ. ಸೊ ಲಿಂಕ್ ART ಕೇಂದ್ರಗಳು ಏನಪ್ಪಾ ಅಂತಂದ್ರೆ ಅರ್ಥಿಗಳಿಗೆ ಹತ್ತಿರದಲ್ಲೇ ಮಾತ್ರೆ ಸಿಗುವಾಗ, ಯಾಕಂತಂದ್ರೆ ಈ HIV ಸೋಂಕು ಹೊಂದಿದಂತ ವ್ಯಕ್ತಿಗಳಿಗೆ ಸೊ ಮಾತ್ರೆಯನ್ನ ಪ್ರತಿದಿನ ತಗೊಳ್ಬೇಕಾಗುತ್ತೆ, ಅಂದ್ರೆ ಜೀವನ ಪರ್ಯಂತ ಅದನ್ನ ನಡೆಸ್ಕೊಳ್ಬೇಕಾಗತ್ತೆ. ಸೊ 1 ತಿಂಗಳನ್ನೋ 3 ತಿಂಗಳನ್ನೋ ತಗೊಂಡು ಬಿಡುವಂತ ವ್ಯವಸ್ಥೆ ಅಲ್ಲ. ಸೊ ಹಾಗಾಗಿ ಆ ಮಾತ್ರೆಗಳು ಹತ್ತಿರದಲ್ಲೇ ಅವರಿಗೆ ಸಿಗ್ಲಿಕ್ಕೆ ಅನುಕೂಲ ಏನ್ ಮಾಡಿದೆ ಅಂದ್ರೆ ಸರ್ಕಾರ ಮಾಡಿಕೊಟ್ಟಿದೆ. ಸೊ ಅದನ್ನ ಎಲ್ಲ ಅಂದ್ರೆ ಈಗ ಉದಾಹರಣೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗ ಬೈಂದೂರಿನಲ್ಲಿದೆ, ಹೆಬ್ರಿಯಲ್ಲಿದೆ, ಆನಂತರ ಬ್ರಹ್ಮಾವರದಲ್ಲಿದೆ, ಕಾರ್ಕಳದಲ್ಲಿದೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲಿದೆ? ದಕ್ಷಿಣ ಕನ್ನಡದ ಎಲ್ಲಾ ತಾಲೂಕುಗಳಲ್ಲಿ ಇದೆ. ಇದೆ ಎಲ್ಲಾ ತಾಲೂಕುಗಳಲ್ಲಿ ಒಂದೊಂದು ಲಿಂಕ್ ART ಕೇಂದ್ರಗಳಂತಿದೆ. ಸೊ ಜಿಲ್ಲಾ ಮಟ್ಟದಲ್ಲಿ ART ಕೇಂದ್ರಗಳಂತಿದೆ. ಸೊ ಉದಾಹರಣೆ ನಮ್ಮ ಉಡುಪಿಯಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿದೆ, ಹಾಗೆ ಕಾರ್ಕಳದ ಕುಂದಾಪುರದಲ್ಲಿ ಕುಂದಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ART ಕೇಂದ್ರಗಳಿದೆ. ಸೊ ಈಗ ನಾನು ಹೇಳ್ತಾ ಇರೋದು ಲಿಂಕ್ ART ಕೇಂದ್ರಗಳು. ಸೊ ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಅರ್ಥಿಗಳಿಗೆ ಮಾತ್ರೆಯನ್ನು ಒದಗಿಸುವಂತ ವ್ಯವಸ್ಥೆ ನಾವು ಅದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗೇನೆ ಈಗ ಅಪಾಯದಲ್ಲಿ ಅಂಚಿನಲ್ಲಿರುವಂತ ಜನಸಮುದಾಯ, ಈಗ ಉದಾಹರಣೆ FSL ಫೀಮೇಲ್ ಸೆಕ್ಸ್ ವರ್ಕರ್ ಯೋಜನೆ ಇರ್ಬೋದು, ಹಾಗೇನೆ MSM ಯೋಜನೆ ಇರ್ಬೋದು. MSM ಅಂದ್ರೆ ಮೆನ್ ಸೆಕ್ಸ್ ವಿತ್ ಮೆನ್. ಸೊ ಅವ್ರು ಇರ್ಬೋದು, ಹಾಗೇನೆ ವಲಸೆ ಕಾರ್ಮಿಕರು ಇರ್ಬೋದು. ಸೊ ಇವರಿಗೆ ಅವರ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಪ್ರತಿಬಂಧಕಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ವ್ಯವಸ್ಥೆ. ಸೊ ಅವರೇ ವ್ಯವಸ್ಥೆಗೆ ಸೊ ನಮ್ಮ ಯೋಜನೆ ನಾವೇನು ಮಾಡ್ತೀವಿ, ಬೇರೆ ಬೇರೆ NGOಗಳ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ. ವೆರಿ ಗುಡ್. ಸೊ ಹಾಗೇನೆ ಕೇರ್ ಅಂಡ್ ಸಪೋರ್ಟ್ ಸೆಂಟರ್ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ದೀಪಜ್ಯೋತಿ ನೆಟ್ವರ್ಕ್ ಅವ್ರ ಮುಖಾಂತರ ಯೋಜನೆ ಮಾಡೋದು. ಅಂದ್ರೆ HIV ಸೋಂಕಿತ ಅರ್ಥಿಗಳಿಗೆ ಸಾಂತ್ವನವನ್ನು ಹೇಳುವಂತ ವ್ಯವಸ್ಥೆ ಆ ಕೇಂದ್ರದಿಂದ ಆಗುತ್ತೆ. ಸೊ ಹಾಗೇನೆ HIV ಸೋಂಕಿತ ಅರ್ಥಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸೊ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ ಸೊ ಪ್ರತಿ ತಿಂಗಳು ಮಾಸಿಕವಾಗಿ 650 ರೂಪಾಯಿ ಮತ್ತೆ ಶಾಲೆ ಹೋಗುವ ಮಕ್ಕಳಿದ್ರೆ ಅವರಿಗೆ 750 ರೂಪಾಯಿ ಕೊಡುವಂತ ಯೋಜನೆಗಳಿದೆ. ಸೊ ಹಾಗೇನೆ ನಮ್ಮ ಈ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಸೊ HIV ಸೋಂಕಿತ ಇದ್ರೆ ಸೊ ಅವರಿಗೆ ಕನ್ಸರ್ಟ್ ಅಂದ್ರೆ ಒಪ್ಪಿಗೆ ಇದ್ರೆ ನಾನು ಹೇಳ್ತಾ ಇರೋದು, ಸೊ ಅವರಿಗೆ ವಿಶೇಷವಾದಂತ ಯೋಜನೆ ಇದೆ, ಅಂದ್ರೆ ವಸತಿ ಕಲ್ಪಿಸಿಕೊಡುವಂತ ಯೋಜನೆ ಇದೆ. ಸೊ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 2014-15ನೇ ಸಾಲಿನಲ್ಲಿ 162 ಜನ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗೇನೆ 2015 ಮತ್ತು 16ನೇ ಸಾಲಿನಲ್ಲಿ ಅಂದ್ರೆ ಈ ವರ್ಷದಲ್ಲಿ ಸೊ ಆಲ್ರೆಡಿ ನಾವು 164 ಫಲಾನುಭವಿಗಳನ್ನು ಗುರುತಿಸಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಅನುಮೋದನೆ ಪಡೆದು ನಿಗಮಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸೊ ಅದು ಪ್ರೊಸೆಸ್ ಅಲ್ಲಿ ಇದೆ. ಯಾಕಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಕೀಮ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಹಾಗೇನೆ ಮಹಾಬಲೇಶ್ವರ ಒಂದ್ ನಿಮಿಷ, ನೀವು ಮತ್ತೆ ಅದನ್ನ ಮುಂದುವರಿಸಿ, ಎಲ್ಲಿಂದ ಅಂತ ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಮುಂದುವರಿಸಿ. ನಾನು ಪ್ರಭಾತ್ ಅವ್ರ ಹತ್ರ ಬರ್ತೇನೆ. ಸರ್, ಈಗ ನಿಮ್ಮ ಮಾತಿಂದ ಗೊತ್ತಾಯ್ತು HIV ಬೇರೆ, ಏಡ್ಸ್ ಬೇರೆ, ಮತ್ತು HIV ಇಂದ ಏಡ್ಸ್ ತಲುಪುವುದು ದರ್ 4 ಡಿಫ್ರೆಂಟ್ ಸ್ಟೇಜಸ್ ಅಂತಾನೂ ಗೊತ್ತಾಯ್ತು, ಆಯ್ತಾ? ಈಗ ಮುಂದೆ ಹೇಗೆ ಇದಕ್ಕೆ ಆರೈಕೆ ಹೇಗೆ, ಬೆಂಬಲ ಹೇಗೆ, ಮತ್ತೆ HIV ಬಂದವರು ಬದುಕೋದು ಹೇಗೆ, ಅವರ ಬದುಕಿನ ರೀತಿ ಹೇಗಿರ್ತದೆ, ಮತ್ತು ಅವ್ರ ಮಾನಸಿಕ ಸ್ಥಿತಿ ಹೇಗಿರ್ಬೇಕು? HIV ಇರುವುದು HIV ಅವರೇನು ಭಾಳ ವಿಶೇಷವಾದವರು ಅಲ್ಲ. HIV ಇರೋರು ನಮ್ಮ ಹಾಗೆ. ಒಂದೇ ಡಿಫ್ರೆನ್ಸ್ ಏನಪ್ಪ ಅಂತೇಳಿ ಹೇಳಿದರೆ, HIV ಇರೋರ ದೇಹದಲ್ಲಿ HIV ವೈರಾಣು ಇರುತ್ತೆ, ನಮ್ಮ ದೇಹದಲ್ಲಿ ಅದು ಇರುವುದಿಲ್ಲ. HIV ಇರೋರು ಸಾಮಾನ್ಯರಂತೆ ನಮ್ಮ ಹಾಗೆ ಜೀವನವನ್ನು ಮಾಡ್ಕೊಂಡಿರ್ಬೋದು, ಏನು ಕಷ್ಟ ಇಲ್ಲ. ಕೆಲವೊಂದು 5 ಅಂಶಗಳನ್ನು ಅವ್ರು ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನಂತ? ಮೊದಲನೇದು ಏನಪ್ಪ ಅಂತೇಳಿ ಹೇಳಿದ್ರೆ, ಮಾನಸಿಕವಾಗಿ ಅವರು
ದೃಢವಾಗಿರ್ಬೇಕಾಗತ್ತೆ. Okay. ಯಾಕಂದ್ರೆ ಮುಂದೆ ನಾವು ಅದೇ toughest part ಅಂತ ಅನ್ಸುತ್ತೆ. ಅದೇ ಟಫೆಸ್ಟ್ ಪಾರ್ಟ್. ಮತ್ತೆ ಅವ್ರು ಓಪನ್ ಅಪ್ ಆಗ್ಬೇಕಾ ಬೇಡವಾ? ನಾವೀಗ ಡಿಸ್ಕ್ರಿಮಿನೇಷನ್ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಝೀರೋ ಡಿಸ್ಕ್ರಿಮಿನೇಷನ್ ಅಂತ ಇವತ್ತೇನು ಮಾತಾಡ್ತಾ ಇದ್ದೇವಲ್ಲ, ಅದು ಏನಾಗಬೇಕಂದ್ರೆ ರೀಚ್ ಔಟ್ ಆ್ಯಂಡ್ ಓಪನ್ ಅಪ್. ರೀಚ್ ಔಟ್ ಅಂತೇಳಿ ಹೇಳಿದ್ರೆ ಝೀರೋ ಡಿಸ್ಕ್ರಿಮಿನೇಷನ್ ಎನ್ನುವಂಥದ್ದು ಸಮಾಜದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವರ್ಗದಲ್ಲಿ ನಾವು ನೋಡ್ಬೇಕು. ಅದು ಆದಾಗ ನಾವು HIV ಇರೋರಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಪರ್ಫೆಕ್ಟ್. ನಾವು ಕಳಂಕವನ್ನು ಮಾಡ್ತಾ ಇರಬೇಕಾದ್ರೆ, ನಾವು ತಾರತಮ್ಯತೆಯನ್ನು ಸಮಾಜ ಮಾಡ್ತಾ ಇರಬೇಕಾದ್ರೆ, ನಾವು ಅವ್ರ ಹತ್ರ ಫೋರ್ಸ್ಫುಲಿ ನೀನು ಓಪನ್ ಅಪ್ ಆಗಿ ಅಂತೇಳಿ ಹೇಳಿದ್ರೆ ಓಪನ್ ಅಪ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಓಕೆ ಓಕೆ. ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕು, ನಾವು ಅವ್ರ ಜೊತೆಗೆ ಇರ್ಬೇಕು. ಈಗ ಅದೇ ಪ್ರಶ್ನೆ ಇರೋದು. ಈಗ ತುಂಬಾ ಜನರಿಗೆಲ್ಲ ಏನಂತಂದ್ರೆ, ನಾವು ಅವ್ರ ಜೊತೆಗಿದ್ರು ಅಯ್ಯೋ ನಮ್ಗೆಲ್ಲ ಬಂದ್ಬಿಡುತ್ತೇನೋ, ಅವ್ನ ಜೊತೆಗೆ ನಾನು ಓಡಾಟ ಮಾಡಿದ್ರೆ, ಜ್ಯೂಸ್ ಕುಡಿದ್ರೆ, ತಿಂಡಿ ತಿಂದ್ರೆ, ಪಾನಿಪುರಿ ತಿಂದ್ರೆ. ಅದೇ ನಾವು HIV ಇದೆಯಲ್ಲ, ಇಷ್ಟೆಲ್ಲ ತೊಂದರೆ ಆಗ್ಲಿಕ್ಕೆ ಬಹಳ ಮೂಲವಾದ ಕಾರಣ ಏನಪ್ಪಾ ಅಂತೇಳಿ ಹೇಳಿದ್ರೆ ತಿಳುವಳಿಕೆ ಕಡಿಮೆ ಇದ್ದದ್ದೇ ಇಷ್ಟೆಲ್ಲ ಆಗಿರುವಂತದ್ದು ಕಡಿಮೆ ಆಗಿತ್ತು. ಮೊದಲೆಲ್ಲ ಹೇಳ್ತಾ ಇದ್ರು, ನಾನು ಫಸ್ಟ್ ಪ್ರಾಜೆಕ್ಟ್ ಶುರು ಮಾಡ್ಬೇಕಾದ್ರೆ ನಾನು ಕೇಳಿದ್ದೆ, ಸದ್ದಿಲ್ಲದೆ ಬರುವ ಮದ್ದಿಲ್ಲದ ರೋಗ HIV ಅಂತ. ಎಂತ ಭಯ ಹುಟ್ಟುಬಿಡ್ಸುತ್ತೆ ನೋಡಿ. ಇವತ್ತೆಲ್ಲೋ ಕೇಳ್ದೆ HIV ಮಾರಿ, HIV ಹೆಮ್ಮಾರಿ ಅಂತ, ಇದೆಲ್ಲ ಭಯ. ಇಲ್ಲೆಲ್ಲೋ ಮೈಸೂರಿನಲ್ಲಿ ಒಂದ್ ಕಡೆ ಏಡ್ಸ್ ಅಮ್ಮ ಅಂತ ದೇವಸ್ಥಾನ ಕಟ್ಬಿಟ್ರಂತೆ, ಮಾರಿಯಮ್ಮ ಅಂತ ದೇವಸ್ಥಾನ ಕಟ್ಟಿದ್ರಲ್ಲ ಹಾಗೆ. ಸೊ ಇದೆಲ್ಲ ಕಳಂಕವನ್ನ ಆಡ್ ಮಾಡ್ತಾ ಹೋಯ್ತು. ಓಕೆ ಸರ್, ಅದನ್ನ ಕ್ಲಿಯರ್ ಮಾಡಿ. ಈಗ ಏನಾಗ್ಬೇಕಂತೇಳಿ ಹೇಳಿದ್ರೆ ಕಳಂಕವನ್ನು ನಾವು ಹೋಗ್ಲಾಡಿಸ್ಬೇಕಾಗತ್ತೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ಪ್ರೊಬಾಬ್ಲಿ ವಿಲ್ ಡಿಸ್ಕಸ್. ಮೊದಲು ಅವರು ದೃಢವಾಗಿರ್ಬೇಕಾಗತ್ತೆ. ದೃಢವಾಗಿರ್ಬೇಕಾದ್ರೆ ಕೇವಲ ಸೊಸೈಟಿ ಮಾತ್ರ ಅಲ್ಲ, ಅವರು ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ಬೋದೋ ಏನೋ. ಅಂದರೆ ಮೆಡಿಟೇಷನ್ ಎಲ್ಲ ಮಾಡೋದು. ಯಾವ ದೇವರವ್ರು ನಂಬ್ತಾರೋ ಆ ದೇವ್ರ ಬಗ್ಗೆ ದೃಢವಾದ ನಂಬಿಕೆಯನ್ನು ಹೊಂದ್ಕೊಂಡಿರುವಂಥ, ಆ ನಂಬಿಕೆ ಅನ್ನುವಂಥ ನಿಮ್ಗೆ ಹಲವಷ್ಟು ಆತ್ಮಸ್ಥೈರ್ಯವನ್ನು ನಿಮ್ಗೆ ಬರುತ್ತೆ. ಅದು ಮಾಡಿದಾಗ ನೀವು ದೃಢರಾಗಿರ್ತೀರಿ. ನಿಮ್ಮ ದೈನಂದಿನ ಚಟುವಟಿಕೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ಬೋದು. ಜೀವನದಲ್ಲಿ HIV ಎನ್ನುವಂಥದ್ದು ಭಾರವಾಗಿ ಜೀವನ ಮಾಡೋದಿಲ್ಲ. HIV ಎನ್ನುವಂಥ ದೇಹದಲ್ಲಿ ಇರೋದಕ್ಕಿಂತ ತಲೆಲಿರೋದೇ ಬಹಳ ಭಾರ ಮಾಡುವಂತ. ಸೊ ಅದನ್ನು ಹೋಗ್ಲಾಡಿಸಿ ಸಾಮಾನ್ಯ ಜನರಂತೆ ಅವ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ತುಂಬಾ ನಿದರ್ಶನ ಇದಾವೆ. 25 ವರ್ಷದಿಂದ HIV ಇರೋರು, 28 ವರ್ಷದಿಂದ HIV ಇರೋರು ನಿಮ್ಮಾಗಿ ಜೀವನ ಮಾಡ್ಕೊಂಡಿರೋರು. ಇದು ಒಂದನೇ ಅಂಶ. ಎರಡನೇ ಅಂಶ, ಇವರು ART ಬಗ್ಗೆ ಹೇಳಿದ್ರು. ART ಚಿಕಿತ್ಸೆ ಬಹಳ ಮುಖ್ಯವಾಗಿರುವಂಥದ್ದು. ಈ ART ಚಿಕಿತ್ಸೆ ಅವ್ರು ಹೇಳಿದ್ರು 350ಕ್ಕಿಂತ ಕಡಿಮೆ ಇದ್ರೆ 1 ಮತ್ತು 2ನೇ ಹಂತದಲ್ಲಿ ಕೊಡುವಂಥದ್ದು. 3 ಮತ್ತು 4ನೇ ಹಂತದಲ್ಲಿ ಅವ್ರು ಯಾವುದೇ CD4 ಕೌಂಟ್ ಇದ್ರೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಈ ಚಿಕಿತ್ಸೆಯನ್ನು ತಪ್ಪದೆ ಪ್ರತಿ ದಿವಸ ಜೀವನ ಪರ್ಯಂತ ಊಟ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಔಷಧವನ್ನು ತೆಗೆದುಕೊಂಡು ಇರಬೇಕಾಗತ್ತೆ. ಅದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅವಕಾಶವಾದಿ ಸೋಂಕುಗಳು ಬರಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಇನ್ನು ಈ ಅವಕಾಶವಾದಿ ಸೋಂಕುಗಳನ್ನು ತಡೆಗಟ್ಟಬೇಕು. ಅದನ್ನು ಹೇಗೆ ತಡೆಗಟ್ತೀರಿ ಅಂತೇಳಿ ಹೇಳಿದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿರೋದಕ್ಕೆ ART ಕೊಡ್ತೀರಿ. ಅದ್ರ ಜೊತೆಗೆ ಹಲವಾರು ಅವಕಾಶವಾದಿ ಸೋಂಕುಗಳು ನಿಮ್ಮದು ಶುಚಿತ್ವ ಸರಿಯಾಗಿಲ್ಲದೆ ಇರೋದ್ರಿಂದ, ಸ್ಯಾನಿಟೇಷನ್ ಸರಿಯಾಗಿಲ್ಲದೆ ಇರೋದ್ರಿಂದ, ಸರಿಯಾದ ನೀರು ತಗೊಳ್ಳದೆ ಇರೋದ್ರಿಂದ ಬರುವಂಥ ಸಾಧ್ಯತೆಗಳಿರ್ತವೆ. ಇದನ್ನು ಆಲ್ ಟುಗೆದರ್ ನಾವು ವಾಶ್ ಅಂತ ಕರಿತೇವೆ. ವಾಟರ್, ಸ್ಯಾನಿಟೇಷನ್, ಹೈಜೀನ್ ಪ್ರಮೋಷನ್. ಇದರಿಂದ ಹಲವಾರು ಅವಕಾಶವಾದಿ ಸೋಂಕುಗಳನ್ನು ತಡೆಗಟ್ಟಬಹುದು. 3ನೇ ಅಂಶ, ನ್ಯೂಟ್ರಿಷಿಯಸ್ ಫುಡ್, ಪೌಷ್ಟಿಕವಾದ ಆಹಾರ, ಸಮತೋಲನೆಯ ಆಹಾರವನ್ನು ಅವ್ರು ತೆಗೆದುಕೊಳ್ಬೇಕು. ಅದು ಕೂಡ ಹಲವಷ್ಟು ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಕೊನೆಯದಾಗಿ ರೆಗ್ಯುಲರ್ ಎಕ್ಸರ್ಸೈಸ್, ಆಮೇಲೆ ಮೆಡಿಟೇಷನ್ ನಾನು ಹೇಳಿದೆ ಅಲ್ಲ, ಇದೆಲ್ಲದ್ರಿಂದ ಅವರು ಸಾಮಾನ್ಯವಾಗಿ ನಮ್ಮ ಹಾಗೆ ಜೀವನ ಮಾಡ್ಬೋದು. ಎಲ್ಲ ಸುಮಾರು ಸ್ಟಡೀಸ್ ಪ್ರೂವ್ ಮಾಡಿದ್ದಾರೆ. ನಮ್ಮಷ್ಟೇ ಲೈಫ್ ಸ್ಪ್ಯಾನ್ ಏನಿದೆ ನೋಡಿ, ಅಷ್ಟೇ ಲೈಫ್ ಸ್ಪ್ಯಾನ್ ಅನ್ನ HIV ಇರುವವರು ಕೂಡ ಬದುಕಬಹುದು. ಸೊ ಮೇಜರ್ ಆಗಿ ಇದು ಇಲ್ಲಿ ಗಟ್ಟಿ ಆಗ್ತಾ ಬಂದ್ರೆ ನೀವು ಬದುಕಬಹುದು ಅಂತ. ಮತ್ತೆ ಸರ್, ಮತ್ತೆ ಇನ್ನೊಂದು ಸರ್, ಈಗ HIV ಮತ್ತು AIDS ಇರೋರ ಜೊತೆಗೆ ಬದುಕಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಇನ್ನೊಂದ್ಸಲ ಜೋರಾಗಿ ಗಟ್ಟಿ ಹೇಳಿಬಿಡಿ ಸರ್. ಖಂಡಿತವಾಗಿ ಹೇಳ್ಬೋದು. ಇದಕ್ಕೆ ನಿಮ್ಗೆ ನಿದರ್ಶನ ಕೊಡ್ಬೇಕಂತೇಳಿ ಹೇಳಿದ್ರೆ, ನೀವೇ ಎಲ್ಲ ಕೆಲಸ ಮಾಡ್ತಿದ್ದೀವಿ? ನಾವೆಲ್ಲ ಕೆಲಸ ಮಾಡ್ತೀವಿ. ನಾವೆಲ್ಲ ಬಂದಿದ್ದು ಇತ್ತೀಚೆಗೆ ಆಯ್ತು. ಸುಮಾರು ಒಂದು HIV ಬಂದು ಒಂದು 15 ವರ್ಷ ಆದ್ರ ಮೇಲೆ ಅದಕ್ಕೆ ಬಂದವ್ರು. ಇದಕ್ಕಿಂತ ಮೊದಲು ನೀವು ವೀಣಾಧರಿ ಅಂತ ಕೇಳಿರ್ಬೋದು. ಖಂಡಿತ, ನನ್ನ ಒಳ್ಳೆ ಗೆಳೆಯನ ತಾಯಿ. ವೀಣಾಧರಿ ಅವರು ಸ್ಟಿಗ್ಮಾ ಹೋಗ್ಲಾಡ್ಸ್ಲಿಕ್ಕೆ ನಮ್ಮಲ್ಲಿ ರವಿ ಬೆಳಗೆರೆ ಅವ್ರು ಎಷ್ಟು ಜನ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಕಾಂಪೊನೆಂಟ್ ಐ ಹ್ಯಾವ್ ಎ ಮ್ಯೂಚುವಲ್ ಕನ್ಸೆಂಟ್ ವಿತ್ ದಿ ಗ್ರೇಟ್ ಜರ್ನಲಿಸ್ಟ್ ರವಿ ಬೆಳಗೆರೆ. ಅವ್ರ ಮನೆಯಲ್ಲಿ ವೀಣಾಧರಿ 6 ತಿಂಗಳಿದ್ರು. ಕರೆಕ್ಟ್. ಇಲ್ಲಿಂದ ಪ್ರಾರಂಭ ಆಗಿದ್ದು ನಮ್ಮಲ್ಲಿ ಎಲ್ಲ ಸರ್ಕಾರ ಎಲ್ಲ ಇದ್ರ ಜೊತೆಗೆ ಮುಖ್ಯವಾಗಿ ಕಳಂಕ ಹೋಗಲಾಡಿಸಿದ್ದು ಎಲ್ಲಿಂದ ಶುರುವಾಗಿದ್ದು ಅಂತೇಳಿ ಹೇಳಿದ್ರೆ ವೀಣಾಧರಿ ಅವ್ರ ಮನೇಲಿ ಇದ್ದಿದ್ದು, ಕಾಲಮ್ಸ್ ಬರ್ದಿದ್ದು. ಇದಕ್ಕಿಂತ ಜಾಸ್ತಿ ನಿದರ್ಶನ ಬೇಕಾ? ಎಷ್ಟೋ ಸಾವಿರಾರು ಜನ HIV ಇರೋರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. HIV ಇರೋರ ಜೊತೆಗೆ ನಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ನರ್ಸಸ್, ಡಾಕ್ಟರ್ಸ್ ರೌಂಡ್ ಎ ಕ್ಲಾಕ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಬರೋದಿದ್ರೆ ಎಷ್ಟು ಜನರಿಗೆ ಬಂದ್ಬಿಡ್ಬೇಕಿತ್ತು. ಬರುದಿಲ್ಲ. HIV ಕೇವಲ ಈ 4 ಮಾರ್ಗಗಳಿಂದ ಮಾತ್ರ ಬರುವಂಥದ್ದು. ಶೇಕ್ ಹ್ಯಾಂಡ್ ಮಾಡೋದ್ರಿಂದ, ಅವ್ರ ಜೊತೆಗೆ ಊಟ ಮಾಡೋದ್ರಿಂದ, ಅವ್ರು ಯೂಸ್ ಮಾಡಿರೋ ಟೆಲಿಫೋನನ್ನು ನಾವು ಯೂಸ್ ಮಾಡೋದ್ರಿಂದ,
ಅವ್ರು ಕುಡ್ದಿರೋ ಲೋಟದಲ್ಲಿ ನಾವು ಲೋಟದಲ್ಲಿ ನೀರು ಕುಡಿಯೋದ್ರಿಂದ, ಅವ್ರು ಸ್ವಿಮ್ ಮಾಡಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಸ್ವಿಮ್ಮಿಂಗ್ ಮಾಡೋದ್ರಿಂದ, ಶೇಕ್ ಹ್ಯಾಂಡ್ ಮಾಡೋದ್ರಿಂದ, ಇದು ಯಾವುದರಿಂದ ಕೂಡ HIV ಹರಡುವುದಿಲ್ಲ. ಇದೆಲ್ಲ ತಪ್ಪು ಕಲ್ಪನೆ. ಎಸ್, ಮೂಢನಂಬಿಕೆ. ಮೂಢ ಅಲ್ಲ, ಇರ್ಬೋದು. ಮಹಾಬಲೇಶ್ ಅವರು, ನಾವು ಎಲ್ಲಿ ನಿಲ್ಸಿದ್ವಿ, ಅಲ್ಲಿಂದ ನೀವು ಒಂದು ಸ್ವಲ್ಪ ಮುಂದುವರಿಸಿ. ಸೊ ಹಾಗೇನೆ ಸರ್, ಮತ್ತೊಂದೇನಪ್ಪ ಅಂತಂದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ಹೇಳ್ಬೇಕಂತಂದ್ರೆ, ಸೊ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ವಿಶೇಷ ಒಂದು ಮುತುವರ್ಜಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ ಪೂರಕ ಆಹಾರವನ್ನು ಕೊಡುವಂತ ಒಂದು ವ್ಯವಸ್ಥೆನ ಕಳೆದ 6 ತಿಂಗಳಿಂದ ಮಾಡ್ತಿದ್ದಾರೆ. ಫ್ರಮ್ ದಿ ಏಪ್ರಿಲ್ ಆನ್ವರ್ಡ್ಸ್ ನಾವು ಮಾಡ್ತಾ ಇದ್ವಿ. ಸೊ ಪ್ರತಿಯೊಂದು ಮಗುಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಕಿಟ್ಟು ಮತ್ತೆ ಹೆಲ್ತ್ ಹೈಜೀನ್ ಕಿಟ್ ಅನ್ನು ಸೊ ಅವ್ರಿಗೆ ಕೊಡ್ತಾ ಇದ್ವಿ. ಸೊ 189 ಮಕ್ಕಳು ಈ ಯೋಜನೆಯ ಫಲಾನುಭವವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅದೊಂದು ತುಂಬಾ ಚೆನ್ನಾಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಮತ್ತೆ ಸೆಂಟ್ರಲ್ ತುಂಬಾ ಅಪ್ರಿಸಿಯೇಷನ್ ಆಗಿರುವಂಥದ್ದು. ಸೊ ಇದು ವಿಶೇಷವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಅವರ ಒಂದು ಕಲ್ಪನೆಯನ್ನ, ಅವರ ಮುತುವರ್ಜಿಯಲ್ಲಿ ಅವರ ಅಂದ್ರೆ ವಿಶೇಷವಾಗಿ ಮಾಡಿದಂತ ಒಂದು ಯೋಜನೆ. ಹಾಗೇನೆ ನಾವು ಮತ್ತೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ಅಂದ್ರೆ ಒಪ್ಪಿಗೆ ಇದ್ರೆ ಸೊ ಅವರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಬಸ್ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ ಅವರ ಒಪ್ಪಿಗೆಯನ್ನು ಪಡೆದು 50% ಬಸ್ಸಲ್ಲಿ ಕೊಡುವಂತ ಯೋಜನೆ ಏನಿದೆ. ಸೊ ಅವರಿಗೆ ಒಂದು ಸಪರೇಟ್ ಒಂದು ಪಾಸ್ ಕೊಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯ ಸ್ಪೆಸಿಫಿಕ್ ಆಗಿ ನಾವು ಮೆನ್ಷನ್ ಮಾಡಿರಲ್ಲ. ಸೊ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳಿಂದ ಸಿಗ್ನೇಚರ್ ಇರುತ್ತೆ, 50% ಆಫ್ ಕೊಡ್ಲೇಬೇಕು, ಯಾವುದೇ ಬಸ್ ಅಲ್ಲ ಕೊಡ್ತಾರೆ. ಸೊ ಅಂತ ಏನು ಎಲ್ಲಾ ಕಡೆನೂ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೊಡ್ತಾ ಇದ್ದಾರೆ. ಆ ಒಂದು ಯೋಜನೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತೀವಿ. ವೆರಿ ನೈಸ್. ಒಳ್ಳೆ ಸರ್ಕಾರದಿಂದ ಸಾಕಷ್ಟು ಸ್ಕೀಮ್ಗಳಿದೆ ಅಂತ ಗೊತ್ತಾಯ್ತು. ಪ್ರಭಾತ್ ಅವರೇ, ಈಗ ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ಹೇಳಿ, ನಿಮ್ಮ ಯೋಜನೆ ಏನು? ಸಚೇತನ ನಮ್ದೊಂದು ಪರಿಕಲ್ಪನೆ. ಅದು ನಮ್ದು ಯೋಜನೆ. ಒಂದು ನಿಮಿಷದಲ್ಲಿ ಹೇಳ್ಬೋದಾ ಸರ್? ಅಂದ್ರೆ ಬ್ರೇಕ್ ತಗೋಬೇಕೀಗ. ಸಚೇತನ ನೇಮ್ ಇದು ಮೀನಿಂಗ್, ಶಬ್ದದ ಅರ್ಥ ಏನಪ್ಪಾ ಅಂದ್ರೆ ಚೇತನವನ್ನ ತುಂಬಿಸುವಂಥದ್ದು ಕೆಲಸ. ಈ ಅದಮ್ಯವಾದ ಶಕ್ತಿ, ಆಮೇಲೆ ಅರಿವು, ಇದೆಲ್ಲ ಇರುತ್ತೆ. ಕೆಲವೊಂದು ಕಾರಣಕ್ಕೆ ಅದಕ್ಕೆ ನಾವು ಕಳ್ಕೊಂಡಿರ್ತೇವೆ. ಆ ಕಳ್ಕೊಂಡಿರೋ ಅದಮ್ಯ ಚೇತನವನ್ನ ನಾವು ವಾಪಸ್ ಫಿಲ್ ಮಾಡುವಂಥದ್ದು ಒಂದು ಪ್ರಯತ್ನ. ಸೊ HIV ಇರೋರ ಮಕ್ಕಳು, ಈ ಮಕ್ಕಳು ವಿಶೇಷ ಮಕ್ಕಳೇನಲ್ಲ, ಆದ್ರೆ ಕೆಲವೊಂದು ಅಡೆತಡೆಗಳು ಆ ಮಕ್ಕಳಿಗಿದ್ದಾವೆ. ದುಡ್ಡೇ ಎಲ್ಲದನ್ನು ಮಾಡೋದಿಲ್ಲ, ದುಡ್ಡಿನ ಜೊತೆಗೆ ಸುಮಾರು ಕಾಂಪೊನೆಂಟ್ಸ್ ಇರ್ತವೆ. ಆ ಕಾಂಪೊನೆಂಟ್ಸ್ ಅನ್ನ ಈ ಮಕ್ಕಳಿಗೆ ಫಿಲ್ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರೋದು ಒಂದು ಚಿಕ್ಕ ಅಟೆಂಪ್ಟ್. ನಮ್ದೊಂದು ಪೃಥ್ವಿ ಅನ್ನುವಂಥ ಚಿಕ್ಕ ಆರ್ಗನೈಸೇಷನ್ ಇದೆ. ಅದ್ರ ಜೊತೆಗೆ ನಮ್ದು ಡಾಕ್ಟರ್ AB ಬಾಳಿಗ ಹಾಸ್ಪಿಟಲ್ಸ್ ಅವರು ಮತ್ತೆ ನಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಘಟಕ, ನಾವೆಲ್ಲ ಹಾಗೆ ದೀಪಜ್ಯೋತಿ ಅನ್ನುವಂಥ ಸಂಸ್ಥೆ, ನಾವು 4 ಜನ ಸೇರಿ ನಮ್ಮಲ್ಲಿರೋ ಮಕ್ಕಳಿಗೆ ಬೇಸಿಕಲಿ ಸೋಷಿಯಲ್ ಎಂಪವರ್ಮೆಂಟ್, ಎಜುಕೇಷನಲ್ ಎಂಪವರ್ಮೆಂಟ್, ಆಮೇಲೆ ಸೈಕಲಾಜಿಕಲಿ ಅವರನ್ನ ಗಟ್ಟಿ ಮಾಡುವಂಥದ್ದು, ಆಮೇಲೆ ಲೈವ್ಲಿಹುಡ್ ಚೆನ್ನಾಗಿರೋ ಮಕ್ಕಳ ಹಕ್ಕುಗಳ 4 ಏನು ಹೇಳ್ತೇವಲ್ಲ, ಮಕ್ಕಳು ಸಂತೋಷವಾಗಿ ಅವ್ರ ಅಪ್ಪ ಅಮ್ಮ ಇಲ್ಲ ಅಂದರೆ ಅವ್ರ ಮನೆಯವ್ರ ಜೊತೆಗಿದ್ರೆ ಆ ಎಲ್ಲ ಹಕ್ಕುಗಳು ಒಂದೊಂದಾಗೆ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಅಡ್ರೆಸ್ ಮಾಡೋದಿಲ್ಲ. ಒಟ್ರಾಶಿ ಈ ಮಕ್ಕಳಿಗೂ ಆ ಹಕ್ಕುಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ, ನಾವೇನು ಕೊಡೋರಲ್ಲ, ಕೊಡೋ ಪ್ರಯತ್ನ. ಅದ್ರ ಜೊತೆಗೆ ಅವರ ಜವಾಬ್ದಾರಿಯನ್ನು ಅವರನ್ನು ತುಂಬಿ ಸಮಾಜದಲ್ಲಿ ಬೇರೆ ಮಕ್ಕಳಾಗಿ ಅವ್ರು ಬೆಳೀಲಿಕ್ಕೆ ನಾವೊಂದು ಅವಕಾಶ ಮಾಡಿ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋದು. ವೆರಿ ನೈಸ್, ವೆರಿ ಗುಡ್. ಎಸ್ ವೀಕ್ಷಕರೇ, ಈಗ ಒಂದು ಅದರ್ ಸೈಡ್ ನಾವು ಮಾತನಾಡಬೇಕಾಗಿದೆ ಕಳಂಕ ಮತ್ತು ತಾರತಮ್ಯತೆ ಬಗ್ಗೆ. HIV ಮತ್ತು ಏಡ್ಸ್ ಅಂತ ಹೇಳಿದ ತಕ್ಷಣ ಈ 2 ಪದಗಳು ಜಾಯಿಂಟ್ ಆಗಿಬಿಡ್ತವೆ. ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾತನಾಡೋ ಒಂದು ಸಣ್ಣ ಬ್ರೇಕ್ ಈಗ. ಎಸ್, ಏಡ್ಸ್ ಮತ್ತು HIV ಬಗ್ಗೆ ನಾವು ತಿಳಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದ ಮೂಲಕ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. 2 ಅತಿಥಿಗಳಿದ್ದಾರೆ. ನಾನು ಮತ್ತೆ ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಮಹಾಬಲೇಶ್ ಅವರು ಜಿಲ್ಲಾ ಮೇಲ್ವಿಚಾರಕರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ ಉಡುಪಿ, ಆ ಕಡೆ ವೈಟ್ ಶರ್ಟಲ್ಲಿದ್ದಾರೆ. ಮತ್ತು ಈ ಕಡೆ ಪ್ರಭಾತ್ ಕಲ್ಕೂರ್ ಅವರಿದ್ದಾರೆ. ಅವರು ಸಚೇತನ ಅನ್ನೋಂಥ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನಂತ ಅವ್ರು ಹೇಳಿದ್ರು ಈಗಷ್ಟೇ. ಸಂಯೋಜಕರು ಅವರು HIV ಮಕ್ಕಳ ಸಬಲೀಕರಣ ಯೋಜನೆ. ಎಲ್ಲ ಮಕ್ಕಳು ಕೂಡ ಅವು HIV ಬಾಧಿತ ಮಕ್ಕಳು ಎಲ್ಲ ಮಕ್ಕಳ ಥರ ಜನರಲ್ ನಾರ್ಮಲ್ ಆಗಿ ಸಮಾಜದಲ್ಲಿ ಬದುಕಬೇಕು ಅನ್ನೋಂಥದ್ದು ಅವರ ಪ್ರಾಮಾಣಿಕ ಪ್ರಯತ್ನ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಇಬ್ಬರಿಗೂ ಕೂಡ. ಸೊ ಈಗ ನಾನು ಅದೇ ಕಳಂಕ ಮತ್ತು ತಾರತಮ್ಯತೆ ಬಗ್ಗೆ ಕೇಳ್ತಾ ಇದ್ದೆ ಪ್ರಭಾತ್ ಅವರೇ. ಬಟ್ ಅದಕ್ಕಿಂತ ಮುಂಚೆ ಅವರಿಗೆ ಒಂದು ಪ್ರಶ್ನೆ ಇದೆ. ಈಗ HIV ಅಥವಾ ಏಡ್ಸ್ ಇರುವಂಥ ತಾಯಿ, ಒಬ್ಬ ಹೆಂಗಸು, ಆಕೆ ಪ್ರೆಗ್ನೆಂಟ್ ಆದರೆ ಮಗುವಿಗೆ ಬರುವಂಥ ಸಾಧ್ಯತೆಗಳು ಏನು, ಎಷ್ಟು ಅಂತ ಸರ್ ಏನಪ್ಪ ಅಂತಂದರೆ, HIV ಸೋಂಕಿತ ತಾಯಿ ಒಂದು ವೇಳೆ ಅದನ್ನು ಮಗುವಿಗೆ ಬರದೇ ಹೋದಾಗೆ ತಡೆಗಟ್ಟಲಿಕ್ಕೆ 100% ತಡೆಗಟ್ಟಲಿಕ್ಕೆ ಆಗುತ್ತೆ. 99.5%. ಹೇಗಪ್ಪ ಅಂತಂದ್ರೆ, ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವಳು ನಮ್ಮ ICTC ಅಂದ್ರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂದ್ರೆ ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಅವಳು ಬಂದು ಪರೀಕ್ಷೆನ ಮಾಡಿಸ್ಕೊಂಡು ಒಂದು ವೇಳೆ ಸೋಂಕಿದೆ ಅಂತ ತಿಳ್ಕೊಂಡ್ರೆ ನಾವೇನು ಮಾಡ್ತೀವಿ, ಪುನಃ ಅವಳನ್ನು ART ಕೇಂದ್ರಕ್ಕೆ ಇಮಿಡಿಯೇಟ್ ನೋಂದಾವಣಿ ಮಾಡ್ತೀವಿ. ನೋಂದಾವಣಿ ಮಾಡಿ ಆ ತಾಯಿಗೆ ART ಮಾತ್ರೆಯನ್ನು ಕೊಡ್ತೀವಿ. ಸೊ ಹಾಗೆಯೇ ಆ ತಾಯಿಗೆ
ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮಾಡ್ತೀವಿ. ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಿ ಆ ತಾಯಿಗೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ ಆಸ್ಪತ್ರೆಯಲ್ಲಿ ಹೆರಿಗೆನ ಆಗಬೇಕಾಗುತ್ತೆ. ಸೊ ಹಾಗೇನೆ ಹೆರಿಗೆ ಆಗಿ ಸೊ ನಮ್ಮಲ್ಲಿ ಮತ್ತೆ ಮಗುವಿಗೆ ನೆವರೆಪಿನ್ ಅಂತ ಒಂದು ಔಷಧಿ ಇದೆ, 6 ವಾರಗಳ ಕಾಲ ಕೊಡ್ತೀವಿ. ಸೊ ಅದನ್ನ ಸರಿಯಾಗಿ ಮಾಡಿಕೊಂಡ್ರೆ ಮತ್ತೆ 6 ತಿಂಗಳ ಒಳಗಳ ಕಾಲ ಮಗುವಿಗೆ ಎದೆಹಾಲನ್ನು ಕುಡಿಸ್ಲಿಕ್ಕೂ ಅವಕಾಶಗಳಿದೆ. ಸೊ 6 ತಿಂಗಳವರೆಗೆ ಎದೆಹಾಲು ಕೊಡಬೇಕು. 6 ತಿಂಗಳ ನಂತರ 1 ವರ್ಷದವರೆಗೆ ಎದೆಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಕೊಡ್ಬೋದು. ಇವೆಲ್ಲ ಕ್ರಮಗಳನ್ನ ಸರಿಯಾಗಿ ಅನುಸರಿಸಿದ್ರೆ ಇದೆಲ್ಲ ಮಾಡಿದ್ರೆ ಸೊ HIV ಸೋಂಕಿತ ತಾಯಿಗೆ ಹುಟ್ಟಿದಂತ ಮಗುವಿಗೆ ಫ್ರೀ ಆಗಿ ಅಂದ್ರೆ HIV ಬರದೇ ಹೋದಂಗೆ ತಡೆಗಟ್ಟಲಿಕ್ಕೆ ಆಗತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ವೀಕ್ಷಕರು ಎಲ್ಲರೂ ಗಮನಿಸಬೇಕಾಗ್ತದೆ. ಸೊ ಪ್ರಭಾತ್ ಅವರೇ, ಈಗ ಕಳಂಕ ಅಂದ್ರೆ ಏನು, ತಾರತಮ್ಯತೆ ಅಂದ್ರೆ ಏನು ಅಂತ ಎರಡು ಬೇರೆ ಬೇರೆನಾ? ಎರಡು ಬೇರೆ ಬೇರೆ. ಅದು ಹೇಗದು? ಕಳಂಕ ಅಂದರೆ ಮಾರಲ್ ಬ್ಲೆಮಿಶ್ ಅಂತ ನಾವು ಹೇಳ್ತೀವಲ್ಲ, ಕಳಂಕಕ್ಕೆ ವೆರಿ ಸ್ಮಾಲ್ ಎಕ್ಸಾಂಪಲ್. ನೋಡಿ, ನಾವೆಲ್ಲ ಸೋಷಿಯಲ್ ಎನಿಮಲ್ಸ್ ಅಲ್ವಾ, ಸಮಾಜ ಜೀವಿಗಳು. ಈ ಸೋಷಿಯಲ್ ಎನಿಮಲ್ಸ್ ಆದ್ರ ಮೇಲೆ ನಾವೆಲ್ಲ ಒಂದು ಸೋಷಲೈಸೇಷನ್ ಎನ್ನುವಂಥದ್ದು ಒಂದು ಪ್ರಾಸೆಸ್ಸಿಗೆ ಅಂಡರ್ಗೋ ಆಗ್ತೀವಿ. ಈ ಸೋಷಲೈಸೇಷನ್ ಅಂದ್ರೇನು? ಟಾಡ್ಲರ್ ಪೀರಿಯಡಲ್ಲಿ ಸುಳ್ಳು ಹೇಳ್ಬಾರ್ದು, ಬೇರೆಯವ್ರ ಸಾಮಾನು ತೊಗೊಳ್ಬಾರ್ದು, ಇದೆಲ್ಲ ತಿಳ್ಕೊಂಡು ಬರ್ತೀವಲ್ಲ. ನೈತಿಕತೆ, ಅನೈತಿಕತೆ, ಆಮೇಲೆ ಮಾರಲ್, ಇಮ್ಮಾರಲ್, ಎಥಿಕಲ್, ಅನ್ಎಥಿಕಲ್, ಮಾರಲ್, ಇಮ್ಮಾರಲ್, ಇದೆಲ್ಲ ತಿಳ್ಕೊಂಡ್ಬರ್ತೀವಿ ಇದ್ದದ್ದೇ. ಇನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರೆ, ಹಂಗೆ ಮುಂದೋದ್ರೆ ಅಡಲಸೆಂಟ್ ಪೀರಿಯಡಿಗೆ ಬರ್ತಾರೆ. ಅಡಲಸೆಂಟ್ ಪೀರಿಯಡಿಗೆ ಬಂದಾಗ ಕೂಡ ನಮ್ಮಲ್ಲಿ ಸರಿ ತಪ್ಪುಗಳನ್ನು ಸುಮಾರು ನಾವು ಕಲಿತೇವೆ, ಅಂದರೆ ಹದಿಹರೆಯದಲ್ಲಿ. ಇನ್ನು ಅಡಲ್ಟ್ಹುಡ್ಡಿಗೆ ಅಂದರೆ ಏನು ಹೇಳ್ತೇವೆ ನಾವು, ವಯಸ್ಕರಾದಾಗ ವಿವಾಹ ಪೂರ್ವದಲ್ಲಿ ಲೈಂಗಿಕ ಸಂಪರ್ಕವನ್ನು ಮಾಡಬೇಡ ಹೇಳ್ತೇವಲ್ಲ ನಾವು. ಅಥವಾ ಫಿಡಿಲಿಟಿ ಹೆಂಗಿರ್ಬೇಕಂದ್ರೆ ಗಂಡ ಹೆಂಡತಿ ಜೊತೆಗಿರುವಂಥದ್ದು ಲೈಂಗಿಕ ಸಂಪರ್ಕ ಪವಿತ್ರವಾದ ಸಂಪರ್ಕ, ಅದು ಅಲ್ಲಿ ಮಾಡ್ಬೋದು. ಇದ್ರ ಹೊರಗಡೆ ಇರುವಂಥದ್ದು ನಮ್ಮಲ್ಲಿ ಇಟ್ ಇಸ್ ನಾಟ್ ಅಲೌಡ್ ಅನ್ನುವಂಥದ್ದೆಲ್ಲ ಇದೆ. ಓಕೆ, ಇದು ತಪ್ಪು. ಇದ್ರ ಬಗ್ಗೆ ಅದು HIV ಬಗ್ಗೆ ಮಾತಾಡ್ತಾ ಹೋದ್ರೆ ಇದೆಲ್ಲ ಸರಿ ತಪ್ಪುಗಳೆಲ್ಲ ಬರುತ್ತೆ. ಇದು ರೂಟಿಗೆ ಬಹಳ ಅಟ್ಯಾಚ್ಡ್ ಆಗೋಗುತ್ತೆ. ಇನ್ನೊಂದು ಕಡೆಯಿಂದ ನೀವು ನೋಡಿದ್ರೆ ಬೇರೆ ಬೇರೆ ಕಳಂಕ, ದರೋಡೆಕೋರನ್ನ ಕಳಂಕನಾಗಿ ನಾವು ನೋಡ್ತೇವೆ, ಕಳ್ಳರನ್ನ ಕಳಂಕನಾಗಿ ನೋಡ್ತೇವೆ, ಟೆರರಿಸ್ಟ್ ಅನ್ನ ಕಳಂಕ ಆಗಿ ನೋಡ್ತೇವೆ. ಸೊ ಇದು ಎರಡು ಮೀನಿಂಗ್ ಹೇಳಿದೆ, ಕಳಂಕ ಅಂದ್ರೆ ಏನು ಅಂತ ಹೇಳಿ. ಈಗ ಕಳಂಕ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬರುವಂಥದ್ದು ಭಾವನೆ. ಇನ್ನು ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ನೋಡಿ, ಅದನ್ನ ನಾವು ತಾರತಮ್ಯತೆ ಅಂತ. ಅಂದ್ರೆ ಅವನಿಗೆ HIV ಇದೆ, ಅವನು ದೂರ ಇಡಿ, ನಾನು ಇಲ್ಲಿ ಇರ್ತೇನೆ. ಈಗ ನಮ್ಮ ಹಳ್ಳಿಲೆಲ್ಲ ಹೇಗಂತೇಳಿ ಹೇಳಿದ್ರೆ, ಈ ಕೆಲವು ಪ್ರಿಮಿಟಿವ್ ಟ್ರೈಬ್ಸ್ ಅವರೆಲ್ಲ ನಡ್ಕೊಂಡು ಬಂದ್ರೆ ಹಂಚ್ಕಟ್ಟು ಅಂತ ಹೇಳ್ತೇವೆ ನಾವು, ರಸ್ತೆ ಅಲ್ಲ, ಅಲ್ಲಿ ಬಂದ್ರೆ ಮೇಲ್ಜಾತಿಯವನು ಯಾರಾದ್ರೂ ಹೋಗ್ತಾ ಇದ್ರೆ ಅವ್ನು ಕೆಳಗಿಳ್ಕೊಂಡು ಹೋಗ್ತಾನೆ, ಹೋಗ್ಲಿಕ್ಕಿಲ್ಲ. ಇದು ಏನಪ್ಪಾ ಅಂದ್ರೆ ಮಾಡ್ತಾ ಇರುವಂತ ತಾರತಮ್ಯ, ಅವ್ರ ಮನೆಗೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಇದೇ ತಾರತಮ್ಯತೆ. ನಮ್ಗೆ ಇವಾಗ ಹೊಸ ಸೆಕ್ಷನ್ ಒಂದು ಬಂತು HIV ಬಂದ್ರ ಮೇಲೆ. ಅದ್ರ ಯಾವ್ದಪ್ಪ ಅಂದ್ರೆ ಇದೆಲ್ಲದ್ರ ಜೊತೆಗೆ ಆ್ಯಡ್ ಆಗಿರೋದು HIV ಇರೋರಂತ ನಾವು ಮಾಡ್ತಾ ಇತ್ತು ಮೊದಲು. ಈ ಕಳಂಕದಲ್ಲಿ ಹಲವಾರು ವಿಧಗಳು ಬರ್ತವೆ. ಒಂದು ಸ್ವಕಳಂಕ. ಈ ಸ್ವಕಳಂಕ ಯಾರಿಗೆ ಬರುತ್ತೆ ಅಂತೇಳಿ ಹೇಳಿದ್ರೆ HIV ಇರುವವರಿಗೆ ಸ್ವಕಳಂಕ ಬರುತ್ತೆ. ಯಾಕೆ ಸ್ವಕಳಂಕ ಬರುತ್ತೆ? ಅವನ ಮೇಲೆ ಒಂಥರ ಕೀಳರಿಮೆ ಬರ್ಬೋದು. ನನಗೆ HIV ಬಂತು, ನಾನು ಹೇಗಪ್ಪ ಸೊಸೈಟಿನ ಫೇಸ್ ಮಾಡೋದು, ನಾನು ಹೇಳಿದ್ರೆ ಜನ ನನ್ನನ್ನು ಯಾವ ರೀತಿ ತಿಳ್ಕೊಳ್ಬೋದು, ಇದೆಲ್ಲ ಕೀಳರಿಮೆಗಳು ಅವರಲ್ಲಿ ಬರುತ್ತೆ. ಆಗ ಅವರು ಓಪನ್ ಅಪ್ ಆಗ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಈ ಕೀಳರಿಮೆಗಳು ಬರ್ತಾವೆ ಅಂತೇಳಿ ಹೇಳಿದ್ರೆ, ಸಮಾಜ ಅವರನ್ನು ನೋಡುವಂಥದ್ದು ದೃಷ್ಟಿ. ನಾಳೆ ಯಾರಾದ್ರೂ HIV ಇರೋರು ನಾನು HIV ಇದೆ ಅಂತೇಳಿ ಹೇಳಿದ್ರೆ ಆ HIV ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಮ ಯೋಚನಾ ಲಹರಿ ಎಲ್ಲಿಗೆ ಹೋಗುತ್ತೆ ಅಂತೇಳಿ ಹೇಳಿದ್ರೆ ಅವನಿಗೆ ಹೆಂಗೆ HIV ಹೇಗೆ ಬಂತು ಅಂತ. ಬಾಂಬೆಲ್ ಇದ್ದ, ಇವ ಅಲ್ಲಿ ಏನೋ ಇದು ಯೋಚನೆ ಬರುತ್ತೆ, ಫಸ್ಟ್ ಬರೋದು ಅದೇ ಯೋಚನೆ. ಇದೇ ಬಹಳ ಡೇಂಜರಸ್. ಇದು ಬಂದ್ರ ಕೂಡಲೇ ಏನಾಗುತ್ತೆ ಅಂದ್ರೆ ನಾವು ಅವರನ್ನು ತಾರತಮ್ಯತೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಇದು ದೇವ್ರು ಕೊಟ್ಟಂತ ಶಿಕ್ಷೆ, ಅವ್ನು ಮಾಡಿದ ಪಾಪ ಅವನು ಅನುಭವಿಸ್ತಾ ಇದ್ದಾನೆ ಅಷ್ಟೇ, ಹಿಂದಿನ ಜನ್ಮದಲ್ಲಿ ಅವನೇನೋ ಮಾಡಿರ್ಬೇಕು ಹಂಗೆ. ಆದ್ರೆ ಸರಿ ತಪ್ಪುಗಳನ್ನೆಲ್ಲ ನಿರ್ಧಾರ ಮಾಡೋರು ನಾವಲ್ಲ. ಪರ್ಫೆಕ್ಟ್. ಇವ್ರು ಹೇಳ್ತಾ ಇದ್ರು ಸಿಂಗಲ್ ಮೈಗ್ರೆಂಟ್ ಫ್ಯಾಮಿಲಿ ಇಸ್ ದಿ ಲಾರ್ಜೆಸ್ಟ್ ರಿಸ್ಕ್ ಅಂತ ಹೇಳ್ತಾ ಇದ್ರು, ವಲಸಿಗರು ಅಂತ. ವಲಸಿಗರು ನೀವೆಲ್ಲ ನೋಡಿದ್ದೀರಿ, ನಮ್ಮಲ್ಲಿ ಬರುವಂಥದ್ದು ಏನು ವಲಸೆ ಕೂಲಿ ಕಾರ್ಮಿಕರನ್ನೆಲ್ಲ ನೀವು ನೋಡ್ತೀರಿ, ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನೋಡ್ತೀರಿ. ಏಕಾಂಗಿಯಾಗಿ ಒಬ್ಬ ಮನೆ ಬಂದರೆ ನಿಮ್ಮ ಮನೇಲಿ ಸಂಜೆ ಅವನಿಗೆ ಏನಾದರೂ ಭಗವದ್ಗೀತೆ ಹೇಳ್ಕೊಡೋರು ಇದ್ದಾರಾ, ಬೈಬಲ್ ಹೇಳ್ಕೊಡೋರು ಇದ್ದಾರಾ, ಕುರಾನ್ ಹೇಳ್ಕೊಡೋರು ಇದ್ದಾರಾ? ಸರಿ ತಪ್ಪಂತ ಹೇಳೋರು ಯಾರಾದ್ರೂ ಇದ್ದಾರಾ? ಇಲ್ಲ. ಅವ್ರಿಗೆ ಹೇಳ್ಕೊಡೋರು ಯಾರು ಇರ್ಬೋದು ಅಂದ್ರೆ ಅವ್ರ ಸೀನಿಯರ್ಸ್ ಇರ್ಬೋದು. ಅವ್ರು ಯಾರು? ಚೀಪ್ ಸೆಕ್ಸ್ ಎಲ್ಲಿ ಸಿಗುತ್ತೆ, ಲಿಕ್ಕರ್ ಎಲ್ಲಿ ಸಿಗುತ್ತೆ, ಸರಿ ತಾನೆ? ಹಾಗಾಗಿ ನೀವು ಅವ್ರನ್ನ ತಪ್ಪು ಮಾಡಿದವನಂತೇಳಿ ಹೇಳಲಿಕ್ಕೆ ಆಗ್ಬೋದಾ? ಇದನ್ನ ಪರಿಸ್ಥಿತಿಗೆ ಅವ್ರು ಹಂಗಾಗಿರ್ಬೋದು. ಹಾಗಾಗಿ ನಾವು HIV ಇರೋರು ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಭಾವನೆ ಬಂದು ನಾವು ಅವ್ರನ್ನ ತಾರತಮ್ಯತೆ ಮಾಡ್ತೇವೆ ನೋಡಿ. ಇದೇ ಈ HIV ಇಷ್ಟು ದೊಡ್ಡ ಸಮಸ್ಯೆ ಆಗಿ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು.
ಈ ಕಳಂಕ ತಾರತಮ್ಯತೆಯಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಒಂದ್ ನಿಮಿಷ. ಈಗ ಆ ಪಿಕ್ಚರ್ಸ್ ಎಲ್ಲ ಇದೆ ಅಲ್ಲ ಸರ್, ಈ ಪಿಕ್ಚರ್ಸ್ ಏನು ಅಂತ ನೀವು ದಯವಿಟ್ಟು ಸ್ವಲ್ಪ ಹೇಳ್ಬೇಕು. ನಮ್ಮ ಈ ಸಚೇತನ ಕಾರ್ಯಕ್ರಮದಲ್ಲಿ ಈ ಮಕ್ಕಳೇ ಎಲ್ಲ ಡೆವಲಪ್ ಮಾಡಿರುವಂತದ್ದೆಲ್ಲ ಐಟಮ್ಸ್ ಸರ್. ಇವರೆಲ್ಲ HIV, ಅವರೆಲ್ಲ HIV ಬಾಧಿತರು ನಮ್ಮ ಜೊತೆ. ನಾವು ಪ್ರತಿ ವರ್ಷಕ್ಕೆ ಒಮ್ಮೆ ಅವರಿಗೆ ಕ್ಯಾಂಪ್ ಮಾಡ್ತೇವೆ. 7 ದಿವಸ ನಮ್ಮ ಜೊತೆಗೆ ಇರ್ತಾರೆ ಅವರು. ಏನೇನೆಲ್ಲ ಮಾಡ್ತಾರೆ ಅವರು? ಅದರಲ್ಲಿ ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಆಕ್ಟಿವಿಟೀಸ್, ಮಾನಸಿಕವಾಗಿ ದೃಢವಾಗಿರ್ಲಿಕ್ಕೆ ಏನ್ ಬೇಕು, ಎಕ್ಸರ್ಸೈಸ್ ಅಲ್ಲಿ ಯೋಗ ಹೇಳ್ಕೊಡೋದು, ಸೋಷಿಯಲ್ ಎಂಪವರ್ಮೆಂಟ್ ನಾಟಕ ಹೇಳ್ಕೊಡೋದು ಅವರಿಗೆ. ಎಟ್ ದಿ ಎಂಡ್ ಆಫ್ 7 days ಆ ನಾಟಕವನ್ನು ಅವ್ರು ಪ್ರದರ್ಶನ ಮಾಡ್ತಾರೆ. ವಾಟರ್, ಸ್ಯಾನಿಟೇಷನ್, ಹೈಜೀನ್ ಗೆ ಪ್ಲೇ ಕಾರ್ಡ್ಸ್ ಮುಖಾಂತರ ಆಡ್ತಾರೆ. ದೂರ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? ಹೌದು, ಅವರು ವಿಸಿಟ್ ಎಲ್ಲ ಬರ್ತಾರೆ, ಬೀಚಿಗೆ ಹೋಗ್ತಾರೆ, ಮಣಿಪಾಲ್ ಎಲ್ಲ ವಿಸಿಟ್ ಮಾಡ್ತಾರೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಇದು. ಸೊ ಆ ಕ್ಯಾಂಪ್ ಅಲ್ಲೆಲ್ಲ ಇದು ಅವ್ರು ಅದನ್ನ ಡೆವಲಪ್ ಮಾಡ್ತಾರೆ. ಪೇಂಟಿಂಗ್ ಹೇಳ್ಕೊಡ್ತೇವೆ ಅವರಿಗೆ. ಸೊ ಇದೇನಪ್ಪಾ ಅಂದ್ರೆ ಒಂದ್ ರೀತಿ ಅವರನ್ನ ಎಂಪವರ್ಮೆಂಟ್ ಮಾಡೋಕೆ ನಮ್ದು ಪ್ರಯತ್ನ. ಇದೆಲ್ಲ ಆ ಮಕ್ಕಳೇ ಮಾಡಿರೋಂಥದ್ದು. ಅವ್ರು ಬೇರೆ ಎಲ್ಲ ಮಕ್ಳ ತರಾನೇ ಬದುಕ್ತಾರೆ. ಅವ್ರಿಗೆ ಅದೇ ತರದ IQ ಇರ್ತದೆ, ಅದೇ ತರದ ಹುಮ್ಮಸ್ ಇರ್ತದೆ, ಹುರುಪ್ ಇರ್ತದೆ ಎಲ್ಲ. ಖಂಡಿತ. ಅದನ್ನ ನೋಡ್ತಾ ಇದ್ದೀರಾ ವೀಕ್ಷಕರು. ನಾವು ಸ್ಪೆಷಲ್ ಮಕ್ಕಳಂತ ಏನಂತ ಕರಿತೇವೆ. ಪ್ರತಿ ವರ್ಷ ನಾನು ಅಲ್ಲಿ ಸಾನ್ನಿಧ್ಯದ ಇದಕ್ಕೆ ಎಕ್ಸಿಬಿಷನ್ಗೆ ಹೋಗ್ತೇನೆ. ಅವರು ಕೂಡ ಇದೇ ತರದ ಸ್ಪೆಷಲ್ ಮಕ್ಕಳು ಅಂತ ನಾವೇನು ಅವ್ರು ಮಾಡ್ತಾರೆ. ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಸರ್, ಬಹಳ ಸುಂದರವಾಗಿ ಮಾಡ್ತಾರೆ. ಸೊ ಈಗ ಸಮಾಜದಲ್ಲಿ ಅವರು ನಮ್ಮ ತರನೇ ಬದುಕಬೇಕು ಅನ್ನೋಂಥ, ಈಗೇನು ಗೊತ್ತಾ, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್, ಸಮಾಜದಲ್ಲಿ ಅವರು ಕೂಡ ನಮ್ಮ ತರನೇ ಬದುಕಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಅನ್ನ ನಾವು ಬರ್ಸ್ಕೊಳ್ಬೇಕಾಗಿದೆ. ಈಗ ಫಸ್ಟ್ ಈಗ ನಾವು ಏನಂತೀರಾ ಮಹಾಬಲೇಶ್ ಅವರೇ? ಕರೆಕ್ಟಾ ಸರ್? ನೀವೇನಂತೀರಿ? ಅದೇ ಯಾವಾಗ್ಲೂ ನಾನು ಕೇಳ್ತಾ ಇರ್ತೀನಿ, ಅಬಲರನ್ನು ಮುಖ್ಯವಾಹಿನಿಗೆ ತಗೊಂಡ್ ಬರ್ಬೇಕಂತ. ಅವ್ರು ಮುಖ್ಯವಾಹಿನಿಯಲ್ಲೇ ಇದಾರೆ. ಅವ್ರು ಮುಖ್ಯವಾಹಿನಿ ತಗೊಂಡ್ ಬರ್ಲಿಕ್ಕಿಲ್ಲ, ನಾವು ಅವ್ರ ಜೊತೆಗೆ ಇರ್ಬೇಕಷ್ಟೇ ಬಿಟ್ರೆ ಅವ್ರನ್ನ ಮುಖ್ಯವಾಹಿನಿ ತಗೊಂಡ್ ಬರೋದೇನಿಲ್ಲ. ಕರೆಕ್ಟ್. ಮಹಾಬಲೇಶ್ ಅವರೇ ಏನಂತೀರಿ? ಇದು ಕೊನೆ ಸೆಷನ್ ಅಲ್ಲಿ ನೀವೇನಾದ್ರು ಬೇರೆ ಏನಾದ್ರು ಹೇಳೋದಿತ್ತಾ? ಬಹಳ ಇಂಪಾರ್ಟೆಂಟ್ ಆದಂತ ಏನಾದ್ರು ನಿಮ್ಮ ಪ್ರೋಗ್ರಾಮ್ಗಳು, ಪ್ಲಾನ್ಸ್ಗಳು, ಅಥವಾ ಯಾರಾದ್ರೂ ಈಗ ಈ ಕಾರ್ಯಕ್ರಮವನ್ನ ನೋಡಿ ಇಲ್ಲ ನಾನು ಇದಕ್ಕೆ ಓಪನ್ ಅಪ್ ಆಗಬೇಕು, ಮಾತಾಡಬೇಕು ನಿಮ್ಮ ಜೊತೆ ಅಂತಾದ್ರೆ ನಿಮ್ಮನ್ನೆಲ್ಲ ಹೇಗೆ ಸಂಪರ್ಕ ಮಾಡೋದು, ಏನು ಕತೆ ಅಂತ? ಸೊ ನಮ್ಮ ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ ಅಂತಿದೆ. ಸೊ ಅದರಲ್ಲಿ ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಮಾತಾಡ್ಬೋದು, ಅಥವಾ ನನ್ನ ನಂಬರನ್ನು ತಗೊಳ್ಬೋದು. ಓಕೆ, ಖಂಡಿತ. ಅದನ್ನ ನಾವು ಮತ್ತೆ ಅದನ್ನ ಡಿಸ್ಪ್ಲೇ ಮಾಡ್ತೇವೆ, ಹೇಳಿ ಸರ್. ಸೊ ಅದ್ರ ಮುಖಾಂತರ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಸೊ ಅವ್ರಿಗೆ ಏನು ಸಹಾಯಗಳು ಬೇಕು ಅಥವಾ ಏನು ಸರ್ವಿಸ್ ಸಿಗಬೇಕು, ಸೊ ನಮ್ಮ ಇಲಾಖೆ ಕಡೆಯಿಂದ ಅವರಿಗೆ ಒದಗಿಸ್ಕೊಡುವಂಥ ವ್ಯವಸ್ಥೆನ ನಾವು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಓಕೆ, ಪ್ರಭಾತ್ ಅವರೇ, ಈಗ ನೀವು ಆಗ ನಿಲ್ಸಿದ್ರಿ ಕಳಂಕ ಬಗ್ಗೆ ಮಾತಾಡ್ತೀವಿ. ಅದೇ ನೀವೇನು ಹೇಳೋದಕ್ಕೆ ಹೊರಟ್ರೆ ನಾನು ಬ್ರೇಕ್ ಆಗ್ತದೆ. ಸಾರಿ, ಅದು ಎಲ್ಲಿ ಬ್ರೇಕ್ ಆಗ್ತದೆ? ಅದೇ ಕಳಂಕ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ತಾರತಮ್ಯತೆಯಲ್ಲಿ ಹಲವಾರು ರೀತಿ, ಇದೆಲ್ಲ ಪೇಪರ್ ಓದ್ತೀರಿ. ಶಾಲೆಯಿಂದ ಹೊರಗಡೆ ಹಾಕಿದ್ರು, ಕೆಲಸ ಮಾಡ್ತಾ ಇರೋ HIV ಅನ್ನು ತೆಗ್ದು ಹಾಕಿದ್ರು. ಸೊ ಮದುವೆ ಆಗ್ಲಿಕ್ಕೆ ಹೊರಟವರದ್ದು ಇದು ಹೋಯ್ತು. ಹೀಗೆ ಹಲವಾರು ಬೇರೆ ಬೇರೆ ಇದನ್ನೆಲ್ಲ ನೀವು ನೋಡ್ತೀರಿ ತಾರತಮ್ಯತೆಗಳಲ್ಲಿ. ಈ ಕಳಂಕದಿಂದ ತೊಂದರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಕಳಂಕ ಜಾಸ್ತಿ ಇರೋದ್ರಿಂದ ಮಧುಮೇಹ ಬಂದರೂ ಕೂಡಲೇ, ಯಾರಾದರೂ 40 ವರ್ಷ ಆದರೂ ಕೂಡಲೇ ಒಂದು ಸ್ವಲ್ಪ ತೂಕ ಕಡಿಮೆ ಆಗ್ತಾ ಇದೆ, ಬೆಳಿಗ್ಗೆ ಒಂಥರ ಗಿಡ್ಡಿನೆಸ್ ಬರ್ತಾ ಇದೆ, ಆಮೇಲೆ ತುಂಬ ಬಾಯಾರಿಕೆ ಆಗ್ತಾ ಇದೆ, ಹಸಿವೆ ಜಾಸ್ತಿ ಆಗ್ತಾ ಇದೆ ಅಂದರೆ ಕೂಡಲೇ ಮನೆಯವ್ರು ಕರ್ಕೊಂಡೋಗಿ ಮಧುಮೇಹ ಪರೀಕ್ಷೆ ಮಾಡ್ತಾರೆ. ನನ್ನ ಪ್ರಶ್ನೆ, ಎಷ್ಟು ಜನ ವಾಲಂಟಿಯರ್ ಆಗಿ ಹೋಗಿ HIV ಪರೀಕ್ಷೆ ಮಾಡ್ತಾರೆ? ಯಾಕೆ ಮಾಡೋದಿಲ್ಲ? ಈ ಕಳಂಕದಿಂದ ಮಾಡೋದಿಲ್ಲ. ನಮ್ಮ ಮನಸ್ಥಿತಿ ಹೇಗಪ್ಪ ಅಂದರೆ, ಇರಲಿ ಇಲ್ಲದೆ ಇರಲಿ, ಗೊತ್ತಿಲ್ಲದೆ ಇದ್ರೆ ತೊಂದರೆ ಇಲ್ಲ, ಇದು ಒಳ್ಳೇದು. ಒಂದು ಜನರಲ್ ಪ್ರಶ್ನೆ, ಈ ನಿಮ್ಮ ಪಾಯಿಂಟ್ ಕೇಳಿ ಈಗ ಸಾಕಷ್ಟು ಮಂದಿಗೆ ಇದು ಬಂದಿರ್ಬೋದು, ನನಗಂತೂ ನಾನು ಕೇಳ್ತೀನಿ. ನಾರ್ಮಲ್ ಆಗಿ ಬದುಕುವಂತ ನಾವು ನೀವೆಲ್ಲ ನಾರ್ಮಲ್ ಆಗಿ ಈಗ ಒಂದು ಆಸ್ಪತ್ರೆ ಹೋಗಿ ನನಗೆ HIV ಇದೆಯಾ ಟೆಸ್ಟ್ ಮಾಡಿ ಅಂತ ಹೇಳುವಂಥ ಧೈರ್ಯ ಹೇಗೆ ಬರಬೇಕಾ? ಬರಬೇಕು. ಅದು ಸ್ವಇಚ್ಛೆಯಿಂದ ಬರ್ತಾರೆ. ಈಗ ಮೀಡಿಯಾದಿರ್ಬೋದು, ಪೇಪರ್ ನೋಡಿಕೊಂಡು ಸ್ವಇಚ್ಛೆಯಿಂದ HIV ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಬರುವಂಥ ಪ್ರವೃತ್ತಿ ಈ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ಮೈಂಡ್ ಸೆಟ್ ಓಪನ್ ಆಗಬೇಕು. ಈಗ ಆಸ್ಪತ್ರೆ ಹೋಗಿ ಇವ್ನು ನನ್ನ ಮೇಲಿಂದ ಕೆಳಗೆ ನೋಡ್ತಾನೇನೋ, ನಾನು ಈ ಥರ ಹೇಳಿದ್ರೆ ಅಂತ ಏನೋ ಆ ಥರ ಫೀಲಿಂಗ್ ಎಲ್ಲ ಬೇಕಾಗಿಲ್ಲ. ನಾನು ಅದೇ ಹೇಳುದು. ಓಕೆ, ಆ್ಯಕ್ಟ್ ಎಲ್ಲ ಮಾಡಿ ನಿಮ್ಗೆ ಒಂದ್ಸಲ ಮದುವೆಗಿಂತ ಮೊದಲು HIV ಟೆಸ್ಟ್ ಮಾಡಿದ್ರೆ ಮಾತ್ರ ಮದುವೆ, ಇದು ಆ್ಯಕ್ಟ್ ಕಾನೂನೆಲ್ಲ ಮಾಡ್ಲಿಕ್ಕೆ ಹೊರಟ್ರು ತುಂಬಾ ಕಾಂಟ್ರವರ್ಸೀಸ್ ಆಗ್ಬೋದು. ಅದೇನು ಸೊಲ್ಯೂಷನ್ ಅಲ್ಲ. ಹೇಗಪ್ಪ ಅಂದ್ರೆ ಲೋಕಾಯುಕ್ತ ಆ್ಯಕ್ಟ್ ಬಂದ್ರೆ ಭ್ರಷ್ಟಾಚಾರ ಹೋಗ್ಲಿಲ್ಲ, ಹಾಗೆ ಇದು ಹಾಗೆ. ಹಾಗಾಗಿ ನಾವು ಸ್ವಯಂ ಪ್ರೇರಿತರಾಗಿ ಇವತ್ತು HIV AIDS ದಿನ ಹೇಳೋದೇ ಅದು. ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿರೋದನ್ನೆಲ್ಲ ಇನ್ಕಲ್ಕೇಟ್ ಮಾಡಿ ಸ್ವಯಂ ಪ್ರೇರಿತರಾಗಿ ಪರೀಕ್ಷೆಯನ್ನು ಮಾಡ್ಕೊಂಡು ಬರೋದು. ಅದ್ರಲ್ಲಿ ಏನು ತಪ್ಪಿಲ್ಲ. ICTC ಸೆಂಟರ್ ಇದೆ ನಿಮ್ಗೆ, ಗವರ್ಮೆಂಟ್ ಕೊಟ್ಟಿರುವಂತದ್ದು. ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರಗಳಿದಾವೆ, CH ಗಳಿದಾವೆ. ಅಲ್ಲಿ ನಿಮ್ಗೆ ಆಪ್ತ ಸಮಾಲೋಚನೆಯನ್ನು ಮಾಡಿ ಪರೀಕ್ಷೆಯನ್ನು ಮಾಡ್ತಾರೆ. ಮಾಡ್ಕೊಂಡು ಬರೋದ್ರಲ್ಲಿ ಏನು ತಪ್ಪಿಲ್ಲ, ಹೋಗ್ಬೋದು, ಮಾಡ್ಕೊಂಡು ಬರ್ಬೋದು. ಸೊ ಕಳಂಕದಿಂದ ಅದು ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಕಳಂಕ. ಆಮೇಲೆ ಬಂದವನು ಕೂಡ ಚಿಕಿತ್ಸೆಗೆ ಬರ್ಲಿಕ್ಕೆ ಸ್ವಲ್ಪ ಭಯ ಪಡ್ತಾನೆ. ನಾನು ಒಂದು ವಿಷಯ ಹೇಳ್ತೇನೆ, ಸರ್ಕಾರ ಎಷ್ಟೇ ಸರ್ವಿಸನ್ನೆಲ್ಲ ಕೊಟ್ಟರು ಕೂಡ
ಈ ಮನಸ್ಥಿತಿ ಬದಲಾಗೋದಿಲ್ಲ ನೋಡಿ. ನಾವು ಅವರಿಗೆ ಮುಕ್ತವಾದ ವಾತಾವರಣವನ್ನು HIV ಅವರಿಗೆ ಯಾವಾಗ ಕೊಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದ್ರದ್ದು ಗೌರ್ಮೆಂಟ್ ರೋಲ್ ಭಾಳ ಮಿನಿಮಲ್. ಇದು ಸೊಸೈಟಿದ ರೋಲ್ ಇದರಲ್ಲಿ ತುಂಬ ಜಾಸ್ತಿ ಇದೆ. ಅವನು ಧೈರ್ಯವಾಗಿ ನಾನು ಹೋಗಿ ART ಚಿಕಿತ್ಸೆಯನ್ನು ತಗೊಂಡು ಬರ್ತೇನೆ ಅನ್ನುವಂಥ ಧೈರ್ಯ ಯಾವಾಗ ಬರುತ್ತೆ ಅಂತೇಳಿ ಹೇಳಿದರೆ ಕಳಂಕ ತಾರತಮ್ಯತೆ ಸಮಾಜದಲ್ಲಿ ಕಡಿಮೆ ಆದಾಗ. ಕಳಂಕ ತಾರತಮ್ಯತೆ ಇದ್ದರೆ ಏನಾಗುತ್ತೆ, ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಹೋದರೆ ನಮ್ಮಂಥವ್ರು ನಿಮ್ಮಂಥವ್ರು ART ಸೆಂಟ್ರ್ ಅಂತ ಬೋರ್ಡ್ ಹಾಕಿರ್ತಾರೆ, ಅದ್ರ ಕೆಳಗಡೆ ಕೂತ್ಕೊಂಡಿರ್ತಾರೆ. ನಮಗೆ ಸ್ವಲ್ಪ HIV ಬಗ್ಗೆ ಗೊತ್ತಿರುತ್ತೆ. ನಾವು ಒಂದ್ಸಲ ಪೀಪ್ ಮಾಡೋದು ನಮ್ಮೂರವ್ರು ಯಾರಾದರೂ ಬಂದಿದ್ದಾರ ಅಂತ. ಇದು ನಮ್ಮದು ಪರಿಸ್ಥಿತಿ. ಹೀಗೆ ಅವರು ಯೋಚನೆ ಮಾಡ್ತಾರೆ, ನಾನೆಲ್ಲ ಕೋತ್ರಿ ಗೊತ್ತಾಗ್ಬಿಟ್ರೆ ಅಂತ. ಸೊ ಪರೀಕ್ಷೆ ಮಾಡ್ಲಿಕ್ಕೆ ಬರೋದು ಕಡಿಮೆ ಆಗ್ಬೋದು, ಚಿಕಿತ್ಸೆ ತಗೊಳ್ಳಿಕ್ಕೆ ಬರುವಂಥದ್ದು ಕಡಿಮೆ ಆಗ್ಬೋದು, ಆಮೇಲೆ ಫಾಲೋ ಅಪ್ ಮಾಡುವಂಥದ್ದು ಕಡಿಮೆ ಆಗ್ಬೋದು. ಇದೆಲ್ಲ ಯಾವುದರಿಂದ ಆಗುತ್ತೆ ಅಂತೇಳಿ ಹೇಳಿದರೆ ಕಳಂಕ ಮತ್ತು ತಾರತಮ್ಯತೆ. ಸೊ ಈ ವರ್ಷದ ಕೊನೆ ಥೀಮ್ ಅದೇ ಹೇಳ್ತಾ ಇರುವಂಥದ್ದು, ಗೆಟ್ಟಿಂಗ್ ಝೀರೋ ಡಿಸ್ಕ್ರಿಮಿನೇಷನ್. ಇದನ್ನು ನಾವು ರೀಚ್ ಔಟ್ ಆ್ಯಂಡ್ ಓಪನ್ ಅಪ್ ಅಂತ ಕರಿತೇವೆ. ಸೊ ರೀಚ್ ಔಟ್ ಅಂದರೆ ಎಲ್ಲ ಕಡೆ ಕಳಂಕ ತಾರತಮ್ಯತೆ ಕಡಿಮೆ ಆಗಬೇಕು. ಅದಾದಾಗ ಅವರಾಗೆ ಅವರು ಓಪನ್ ಅಪ್ ಆಗ್ತಾರೆ. ಒಂದು ಸ್ಮಾಲ್ ಇನ್ಸಿಡೆನ್ಸ್ ಹೇಳ್ತೇನೆ ಕೇಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರ್ 18 ವರ್ಷದ ಮೇಲಿನ ಮಕ್ಕಳಿಗೆ ಏನಾದರೂ ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡೋದಾದರೆ ಅವ್ರಿಗೆ ಸ್ಕಾಲರ್ಶಿಪ್ ಲಭ್ಯ ಇದೆ HIV ಇರೋರಿಗೆ. ಆ ಸ್ಕಾಲರ್ಶಿಪ್ ತಗೋಬೇಕಾದ್ರೆ ಮಗು HIV ಪಾಸಿಟಿವ್ ಅಂತ ಹೇಳಬೇಕಾಗತ್ತೆ. ಇದು ಹೇಳಲಿಕ್ಕೆ ಮಕ್ಕಳು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ರೆಡಿ ಇರ್ತಾರೆ, ಯಾಕೆ ಹೇಳುದಿಲ್ಲ? ಕಳಂಕ ತಾರತಮ್ಯತೆ. ಈ ಮಗು ಮುಂದೆ ಸಮಾಜದ ಒಂದು ಭಾಗ, ಸಮಾಜದಲ್ಲಿ ಬೆಳವಣಿಗೆ ಹೊಂದಬೇಕು. ಮಗುಗೆ ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಆಗಿರ್ತವೆ, ಆಗ ಹೇಳಲಿಕ್ಕೆ ಇಷ್ಟಪಡುದಿಲ್ಲ. ಆಗ ಸ್ಕಾಲರ್ಶಿಪ್ ಕೊಡ್ಲಿಕ್ಕಾಗತ್ತಾ? ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಕಳಂಕದಿಂದ ಆಗಿರುವಂತದ್ದು ಒಂದು ಪರಿಣಾಮ. ಎಸ್, ತುಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಮಾತನಾಡಿದ್ವಿ. ಸಾಕಷ್ಟು ವಿಷಯಗಳನ್ನು, ಹೊಸ ವಿಷಯಗಳನ್ನು ನಾನಂತೂ ತಿಳ್ಕೊಂಡೆ. ಸೊ ತುಂಬ ವೀಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮಾಬ್ಲೇಶ್ ಅವರು ತುಂಬ ಥ್ಯಾಂಕ್ಸ್. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸರ್ಕಾರದ ಪ್ರತಿನಿಧಿ ನೀವು. ಸರ್ಕಾರದ ಕೆಲಸ ದೇವರ ಕೆಲಸ. ಥ್ಯಾಂಕ್ ಯು. ಮತ್ತು ಪ್ರಭಾತ್ ಅವರೇ, ನಿಮಗಂತೂ ಏನು ಹೇಳೋದಕ್ಕಿಲ್ಲ, ಒಂದೇ ಮಾತಲ್ಲಿ ತುಂಬ ಧನ್ಯವಾದಗಳು. ಯು ಗಿವನ್ ಅಮೇಝಿಂಗ್ ಇನ್ಫಾರ್ಮೇಷನ್. ಪ್ರಾಯಶಃ ಮುಂದಿನ ದಿನಗಳಲ್ಲಿ ವಿ ವಿಲ್ ಹ್ಯಾವ್ ಎ ಸ್ಪೆಷಲ್ ಎಪಿಸೋಡ್ ಆನ್ HIV ಆ್ಯಂಡ್ AIDS ಬಗ್ಗೆ. ಸೊ ನೀವು ಒಂದು ಒಳ್ಳೆ ಕೌನ್ಸಿಲಿಂಗ್ ಕೂಡ ಮಾಡ್ತೀರಾ. ವಿಲ್ ಡೂ ದ್ಯಾಟ್ ಟೆಲಿವಿಷನಲ್ಲಿ. ಥ್ಯಾಂಕ್ ಯು ಪ್ರಭಾತ್. ನಮಸ್ಕಾರ. ಎಸ್ ವೀಕ್ಷಕರೇ, ಈ ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾಗಿಲ್ಲ. ನಾವು ಇದನ್ನು ಮತ್ತೆ ನೆನಪು ಮಾಡಿಕೊಂಡು ಇದು ಹೌದು ಅಂತ ನಾವು ಮೋಟಿವೇಟ್ ಮಾಡ್ಕೋಬೇಕಾಗಿದೆ ಅಷ್ಟೇ. ಇದೇ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.